ಇಲ್ಲ ಬಂದಿರಾ? ಇಲ್ಲ ಬಂದಿದೆ. ಮಾತಾಜಿ, ಬಂದಿಲ್ಲ ಬಂದಿಲ್ಲ. ಮಾತಾಜಿ. ಓಕೆ ಓಕೆ, ಈಗ ಬರ್ಬೋದು. ನಮಸ್ತೆ ಮಾತಾಜಿ. ನಮಸ್ತೆ. ಹರೇ ಕೃಷ್ಣ ಮಾತಾಜಿ. 471. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ, ಎಲ್ಲರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. 471 ಈಗ ಬಂತು ನೋಡಿ ಸ್ಕ್ರೀನ್. ಯಾರಿಗೆ ಓದ್ಲಿಕ್ಕೆ ಮಾತಾಜಿ? 471 ಬಂತು. ಹೌದು ಮಾತಾಜಿ. ಹಾ. ಈಗ ರಾಜಕಂಬಟ್ ಪ್ರಭುಜಿ ಓದಿದ್ದೀರಲ್ಲ ನೀವು? ಹರೇ ಕೃಷ್ಣ ಓದಿದ್ದೇನೆ, ಮೊನ್ನೆ ಓದಿದ್ದೆ. ನೆಕ್ಸ್ಟ್ ಲಾಸ್ಟ್ ವೀಕ್ ಓದಿದ್ದೆ ಮಾತಾಜಿ. ಓಕೆ, ಮೊದ್ಲು ಗೀತಾ ಎಂ ಮಾತಾಜಿ ಓದಿ, ಅದು ಫಸ್ಟ್ ಬೇಗ ಬರ್ತದೆ ಪಾಪ. ಗೀತಾ ಹರೇ ಎಂ ಕೃಷ್ಣ. ನೀವು ಹಾ. ಫಸ್ಟ್ ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಕೂಡಲೇ ವೃಂದಾವನಕ್ಕೆ ಬರುವಂತ ಹರಿಕೇಶರಿಗೆ ಕರೆ ಬಂದಾಗ ಕೆಟ್ಟ ಸುದ್ದಿಗೆ ಸಿದ್ಧರಾಗುವಂತೆ ಸೂಚಲಾಗಿಸಿತ್ತು. ಕೂಡಲೇ ಮುದ್ರಣದ ಕೊನೆಯ ಹಂತದಲ್ಲಿದ್ದ ಹಲವಾರು ಪುಸ್ತಕಗಳ ಮುದ್ರಕರನ್ನು ಸಂಪರ್ಕಿಸಿ ಮರುದಿನದ ವೇಳೆಗೆ ತಮಗೆ ಮುಂಗಡ ಪ್ರತಿಗಳು ಬೇಕು ಎಂದು ಹೇಳಿದರು. ಹೀಗಾಗಿ ಭಾರತಕ್ಕೆಂದು ವಿಮಾನವೇರುವ ಹೊತ್ತಿಗೆ ಜರ್ಮನ್ ಭಾಷೆಯ ಶ್ರೀಮದ್ ಭಾಗವತದ 2ನೇ ಸ್ಕಂದದ ನವಮುದ್ರಿತ ಪ್ರತಿಗಳು, ಕೃಷ್ಣತ್ರಯೀ ಗ್ರಂಥಗಳ ಜರ್ಮನ್ ಮುದ್ರಣಗಳು, ಶ್ರೀ ಈಶೋಪನಿಷತ್ನ ಯುಗೋಸ್ಲೋವಿಯನ್ ಮುದ್ರಣಗಳು ಅವರ ಕೈಗೆ ಸಿಕ್ಕಿದವು. ಆದರೆ ಅವರು ಶೀಲ ಪ್ರಭುಪಾದರ ನಿವಾಸದ ಬಾಗಿಲಿಗೆ ಬಂದಾಗ ಈಗ ಆ ಪುಸ್ತಕಗಳನ್ನು ಶೀಲ ಪ್ರಭುಪಾದರ ಬಳಿಗೆ ತರುವುದು ಬೇಡ ಎಂದು ಒಬ್ಬ ಭಕ್ತರು ಹೇಳಿದರು. ಯಾಕೆ ತರಬಾರದು ಎಂದು ಹರಿಕೇಶರು ಕೇಳಿದರು. ಈಗ ನಾವು ಅಲ್ಲಿ ಸಿದ್ಧ ಮಾಡುತ್ತಿರುವ ವಾತಾವರಣ ಈ ಬಗೆಯದಲ್ಲ ಎಂದು ಭಕ್ತರು ಹೇಳಿದರು. ಏನಂದಿರಿ, ನಿಮಗೆ ಹುಚ್ಚೆ ಎಂದು ಹರಿಕೇಶರು ಕೂಗಿಕೊಂಡರು. ಪುಸ್ತಕಗಳೇ ಪ್ರಭುಪಾದರ ಜೀವ ಮತ್ತು ಆತ್ಮ. ಹೀಗೆ ಹೇಳಿ ಒಳಬಂದು 7 ಪುಸ್ತಕಗಳನ್ನು ಪ್ರಭುಪಾದರಿಗೆ ತೋರಿಸಿದರು. ಕೂಡಲೇ ಪ್ರಭುಪಾದರು ಕೃಷ್ಣತ್ರಯೀ ಗ್ರಂಥ ಮೊದಲ ಸಂಪುಟವನ್ನು ತೆಗೆದುಕೊಂಡು ಎತ್ತಿ ಹಿಡಿದು ರಾಧಾಕೃಷ್ಣರ ಮುಖಪುಟದ ವರ್ಣಚಿತ್ರವನ್ನು ನೋಡಿದರು. ಪ್ರಭುಪಾದರು ಅಳುತ್ತಳುತ್ತಾ ಹರಿಕೇಶರ ತಲೆಯನ್ನು ಸವರಲು ಕೈಚಾಚಿದರು. ಹರಿಕೇಶರು ಹಾಗೆ ತಲೆ ನೇವೇರಿಸಿಕೊಳ್ಳಲು ತಮಗೆ ಯೋಗ್ಯತೆ ಸಾಲದು ಎಂದು ಭಾವಿಸಿಕೊಂಡು ತಾವೇ ಕೈಚಾಚಿ ಶೀಲ ಪ್ರಭುಪಾದರ ಕೈಯನ್ನು ಹಿಡಿದರು. ಯುರೋಪಿಗೆ ಪ್ರಚಾರಕ್ಕೆ ಮುಂಚೆ ತಮ್ಮ ಕಾರ್ಯದರ್ಶಿಯಾಗಿದ್ದ ಹರಿಕೇಶರ ಬಗೆಗೆ ಹೇಳುತ್ತಾ ಪ್ರಭುಪಾದರು ಇವರು ಟೈಪ್ ಮಾಡಿಕೊಂಡು ಇಲ್ಲಿ ಕೊಳೆಯುತ್ತಿದ್ದರು. ನಾನು ಹೋಗಿ ಎಂದು ನನಗೆ 10 ಜನ ಕಾರ್ಯದರ್ಶಿಗಳಿದ್ದರು. ಹರಿಕೇಶರೇ ನಿಮ್ಮನ್ನು ಕಳಿಸಿದ್ದರಿಂದ ನಿಮಗೆ ಸ್ಥಾನಚ್ಯುತಿ ಮಾಡುತ್ತಿದ್ದೇನೆಂದು ನೀವು ಭಾವಿಸಿದಿರಿ? ಖಂಡಿತ ಇಲ್ಲ, ಈಗ ನಿಮಗೆ ಅರ್ಥವಾಗಿರಬೇಕಲ್ಲ ಎಂದರು. ಹರಿಕೇಶರು ಅಳುತ್ತಾ ಹೌದು ಗೊತ್ತಾಯಿತು ಎಂದರು. ಇಲ್ಲಿ ಒಬ್ಬ ಬುದ್ಧಿವಂತನಿದ್ದಾನೆ ಎಂದು ನನಗನಿಸಿತು. ಆತ ಇಲ್ಲಿ ಟೈಪ್ ಮಾಡುತ್ತಾ ಏಕೆ ಕೊಳೆಯಬೇಕು ಎಂದು ಪ್ರಭುಪಾದರು ಹೇಳಿದರು. ಪ್ರತಿಯೊಂದು ಪುಸ್ತಕವನ್ನೂ ಗಮನಿಸಿ ನೋಡಿ, ಮುದ್ರಣ ಮತ್ತೆಲ್ಲವೂ ಸೊಗಸಾಗಿವೆ. ಎಷ್ಟು ಪ್ರತಿಗಳನ್ನು ಮುದ್ರಿಸಿದ್ದೀರಿ ಎಂದು ಕೇಳಿದರು. ಕೃಷ್ಣತ್ರಯಿ 1,20,000 ಪ್ರತಿಗಳು, ಶ್ರೀಮದ್ ಭಾಗವತದ 2ನೇ ಸ್ಕಂದ 60,000 ಪ್ರತಿಗಳು, ಈಶೋಪನಿಷತ್ 10,000 ಪ್ರತಿಗಳು ಎಂದು ಹರಿಕೇಶರು ಹೇಳಿದರು. ಈಶೋಪನಿಷತ್ ಪ್ರತಿಗಳನ್ನು ಹಂಚುವುದು ಸಾಧ್ಯವೇ ಎಂದು ಪ್ರಭುಪಾದರು ಕೇಳಿದರು. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ರೇಖಾ ಬಂಗೇರ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರಿಕೇಶರು ಅಷ್ಟು ಪ್ರತಿಗಳನ್ನು ಯುಗೋಸ್ಲಾವಿಯಾದಲ್ಲಿ ಹಂಚುವುದಾಗಿ ಆಶ್ವಾಸನೆ ನೀಡಿದರು. ಹಾಗಾದರೆ ಹೆಚ್ಚು ಪ್ರತಿಗಳನ್ನು ಹಾಕಿಸಿ ಎಂದರು ಪ್ರಭುಪಾದರು. ಅವರು ಪುಸ್ತಕದ ಉತ್ಪಾದನೆಯ ಬಗೆಗೆ ಸಮಾಲೋಚಿಸಲಾರಂಭಿಸಿದರು. ನಿಜವಾಗಿ ಪುಸ್ತಕಗಳು ಶ್ರೀಲ ಪ್ರಭುಪಾದರ ಜೀವ ಮತ್ತು ಆತ್ಮಗಳಾಗಿದ್ದವು. ಹೊಸ ಪುಸ್ತಕಗಳೊಂದಿಗೆ ಹರಿಕೇಶರು ಪ್ರವೇಶಿಸಿದಾಗ ಶ್ರೀಲ ಪ್ರಭುಪಾದರಲ್ಲಿ ಉಕ್ಕಿದ ಅಪಾರ ಸಂತೋಷವು ಹರಿಕೇಶರಿಗೂ ಅಲ್ಲಿದ್ದ ಎಲ್ಲ ಭಕ್ತರಿಗೂ ಹರಡಿತು. ತಾವು ಅನುಭವಿಸುತ್ತಿರುವುದು ಲೋಕೋತ್ತರ ಭಾವ. ಶ್ರೀಲ ಪ್ರಭುಪಾದರೊಂದಿಗೆ ಒಂದು ವಿಶಿಷ್ಟ ಸ್ಪಂದನ. ತಾವು ಶ್ರದ್ಧೆಯಿಂದ ನಡೆದುಕೊಳ್ಳುತ್ತಿರುವವರೆಗೆ ಈ ಭಾವನೆ ಅಳಿಯುವುದಿಲ್ಲ ಎಂದು ಅಲ್ಲಿದ್ದ ಎಲ್ಲರಿಗೂ ಭಾಸವಾಗಿತ್ತು. ಈಗ ನೀವು ಗುಣಮುಖರಾಗಬೇಕು, ಹೆಚ್ಚು ಆರೋಗ್ಯವಂತರಾಗಬೇಕು ಎಂದು ಹರಿಕೇಶರು ಹೇಳಿದರು. ಆರೋಗ್ಯವಂತನಾಗುವುದೇ ಶ್ರೀಲ ಪ್ರಭುಪಾದರು ಹೇಳಿದರು. ಈ ದೇಹ ಮೇಲೆ ಮಾಡಿ ಮಾತಾಜಿ. ಈ ದೇಹಕ್ಕೂ ನನಗೂ ಸಂಬಂಧವೇ ಇಲ್ಲ. ದೀರ್ಘ ಕೀರ್ತನ ಕಲಾವೊಂದರಲ್ಲಿ ಬ್ರಹ್ಮಾನಂದ ಸ್ವಾಮಿ ಭಾಗವಹಿಸಿದ್ದಾಗ ಶ್ರೀಲ ಪ್ರಭುಪಾದರು ಅವರನ್ನು ಕರೆದರು. ಆಫ್ರಿಕಾದ ಬಗೆಗೆ ಕೊನೆಯ ಸೂಚನೆಗಳನ್ನು ಕೊಡಬಯಸಿದ್ದರು. ಪ್ರಭುಪಾದರು ಮಲಗಿದ್ದರು. ಬ್ರಹ್ಮಾನಂದರು ಪ್ರಭುಪಾದರ ಬಾಯ ಬಳಿ ಕಿವಿಯೊಡ್ಡಿದರು. ಕೊಠಡಿಯಲ್ಲಿದ್ದ ಇತರ ಭಕ್ತರು ನಿಶಬ್ದವರಾಗಿ ಆದಷ್ಟು ಹತ್ತಿರಕ್ಕೆ ಬಂದರು. ಪ್ರಭುಪಾದರು ಕ್ಷೀಣ ಸ್ವರದಲ್ಲಿ ಹೇಳಿದರು, ನೀವು ಮತ್ತು ನವಯೋಗೇಂದ್ರ
ದಕ್ಷಿಣ ಆಫ್ರಿಕಾ ಕೂಡ. ಕ್ರಮೇಣ ಅಲ್ಲಿ ಜನ ಕೃಷ್ಣ ಪಂಥವನ್ನು ಸ್ವೀಕರಿಸುತ್ತಿದ್ದಾರೆ. ಪುಷ್ಪ ಕೃಷ್ಣರನ್ನು ಹಿಂದಕ್ಕೆ ಕರೆಸಿಕೊಳ್ಳಿ, ಆತ ತುಂಬಾ ಸಮರ್ಥ. ನೀವೆಲ್ಲ ಸೇರಿ ಆಫ್ರಿಕಾದಲ್ಲಿ ವ್ಯವಸ್ಥೆ ಮಾಡಿ ಸಂಕೀರ್ತನ ನಡೆಸಿ. ಎಲ್ಲ ಯುರೋಪನರು, ಅಮೆರಿಕನರು, ಆಫ್ರಿಕನರು, ತುಳಸಿದಾಸರು ಕೂಡ ತುಂಬಾ ಸಮರ್ಥರು. ಚೈತನ್ಯ ಮಹಾಪ್ರಭುಗಳ ಧ್ವಜದಡಿಯಲ್ಲಿ ವಿಶ್ವಸಂಸ್ಥೆಯು ಸಾಧ್ಯ. ಅದಾಗದಿದ್ದರೆ ವಿಶ್ವಸಂಸ್ಥೆಯ ಪ್ರಯತ್ನ ಒಂದು ವ್ಯರ್ಥ ಪ್ರಯತ್ನವಾಗುತ್ತದೆ. ಶ್ರೀಲ ಪ್ರಭುಪಾದರೊಂದಿಗೆ ತಾವು ಕಳೆದ ಮೊದಲ ದಿನಗಳನ್ನು ಕ್ಷಿಪ್ರವಾಗಿ ಜ್ಞಾಪಿಸಿಕೊಂಡು ಬ್ರಹ್ಮಾನಂದರು ಉತ್ತರಿಸಿದರು. ನೀವು ನ್ಯೂಯಾರ್ಕಿಗೆ ಮೊದಲು ಬಂದಾಗ ವಿಶ್ವಸಂಸ್ಥೆಯ ಕಚೇರಿಗೆ ಹೋಗಿದ್ದೇನೆಂದು ಹೇಳಿದಿರಿ. ನ್ಯೂಯಾರ್ಕಿನಲ್ಲಿ ನಾನು ಮೊದಲನೇ ದಿನವೇ ಕೀರ್ತನಕ್ಕೆ ಬಂದಿದ್ದೆ. ಮರುದಿನ ನೀವು ಶಾಂತಿ ಜಪಕ್ಕಾಗಿ ಅಲ್ಲಿಗೆ ಹೋಗಿ ಹರೇ ಕೃಷ್ಣ ಸಂಕೀರ್ತನೆ ಮಾಡಿ ವಿಶ್ವಸಂಸ್ಥೆಯನ್ನು ರೂಪಿಸಲು ಕೃಷ್ಣ ಪ್ರಜ್ಞೆ ಒಂದೇ ದಾರಿ ಎಂದು ಹೇಳುತ್ತಿದ್ದೀರಿ. ಅದು ವಾಸ್ತವ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ರೋಹಿಣಿ ಎಸ್ ಭಟ್ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅದು ವಾಸ್ತವ. ಪ್ರಭುಪಾದರು ಹೇಳಿದರು, ಚೈತನ್ಯ ಮಹಾಪ್ರಭುಗಳಿಂದ ರಕ್ಷಣೆ ಪಡೆಯಲು ಯತ್ನಿಸಿ, ಎಲ್ಲ ಯಶಸ್ವಿ ಆಗುತ್ತದೆ. ಉಳಿದವರೆಲ್ಲ ಸುಮ್ಮನೆ ಕಾಲವನ್ನು ವ್ಯರ್ಥ ಮಾಡುತ್ತಾ ನಿರಾಸೆ ಹೊಂದುತ್ತಾರೆ, ದೇಹ ಬದಲಾಯಿಸುತ್ತಾ ತೊಂದರೆಗೆ ಒಳಗಾಗುತ್ತಾರೆ. ಪ್ರಭುಪಾದ ವಿಷಯವನ್ನು ಬದಲಾಯಿಸಿದರು, ಆದರೆ ಬ್ರಹ್ಮಾನಂದರಿಗೆ ತೃಪ್ತಿಯಾಯಿತು. ಅನೇಕ ಜನ್ಮಗಳಿಗಾಗುವಷ್ಟು ಸೇವಾಭಾಗ್ಯ ಅವರಿಗೆ ಲಭಿಸಿತ್ತು. ಕೀರ್ತಾನಂದ ಸ್ವಾಮಿಗಳ ಪರವಾಗಿ $8,000 ಚೆಕ್ಕು, ವಜ್ರದ ಉಂಗುರ, ಮುತ್ತು ರತ್ನಗಳಿಂದ ಖಚಿತವಾಗಿದ್ದ ಒಂದು ಚಿನ್ನದ ಉಂಗುರಗಳನ್ನು ಕಾಣಿಕೆಯ ಸಮೇತ ಕುಲಾದ್ರಿಯವರು ಶೀಲ ಪ್ರಭುಪಾದರ ಕೋಣೆಗೆ ಬಂದರು. ಹಾಗೆಯೇ ಒಬ್ಬಳು ವಧುವನ್ನು ಹುಡುಕುಬಿಡಿ ಎಂದು ಶೀಲ ಪ್ರಭುಪಾದರೆಂದರು. ಭಕ್ತರ ನಗೆಯ ಆಸ್ಫೋಟವು ಅಲ್ಲಿನ ಮೌನವನ್ನು ಮುರಿಯಿತು. ಉಂಗುರವನ್ನು ಬೆರಳಿಗೆ ಇಟ್ಟುಕೊಂಡು ಶ್ರೀ ಪ್ರಭುಪಾದರು ಉಳಿದವಗನ್ನೆಲ್ಲ ಯಾರಾದರೂ ಎಚ್ಚರದಿಂದ ನೋಡಿಕೊಳ್ಳಬೇಕೆಂದು ತಿಳಿಸಿದರು. ಕೀರ್ತನಾನಂದ ಸ್ವಾಮಿಗಳ ಪರವಾಗಿ ಕುಲಾದ್ರಿಯವರು ಒಂದು ಕೋರಿಕೆಯನ್ನು ಮುಂದಿಟ್ಟರು. ಕೀರ್ತನಾನಂದ ಮಹಾರಾಜರು ಹೇಳಿದರು, ನೀವೆಲ್ಲ ಕೃಷ್ಣನು ಪ್ರಾರ್ಥಿಸಿ ಎಂದು ನೀವು ಹೇಳಿದ್ದರಂತೆ. ಆದರೆ ಕೃಷ್ಣನನ್ನು ಪ್ರಾರ್ಥಿಸುವ ಅರ್ಹತೆ ಇಲ್ಲ ಎಂದು ಕೀರ್ತನಾನಂದರು ಭಾವಿಸಿದ್ದಾರೆ. ನಾವು ಕೃಷ್ಣನನ್ನು ನೇರವಾಗಿ ಪ್ರಾರ್ಥಿಸಲು ಸಾಧ್ಯವಿಲ್ಲವಾದುದರಿಂದ ನೀವೇ ದಯವಿಟ್ಟು ನಮ್ಮೆಲ್ಲರ ಪರವಾಗಿ ಕೃಷ್ಣನನ್ನು ಪ್ರಾರ್ಥಿಸಬೇಕು ಎಂದು ಕೀರ್ತನಾನಂದರು ಕೋರಿದ್ದಾರೆ. ನಮಗೆ ಕೃಷ್ಣನ ಪರಿಚಯವಿಲ್ಲ, ಆದರೆ ನೀವು ಹೇಳಿದರೆ ಕೃಷ್ಣ ಖಂಡಿತವಾಗಿ ನಿಮ್ಮ ಬಯಕವನ್ನು ಈಡೇರಿಸುತ್ತಾನೆ. ಆದ್ರಿಂದ ನೀವು ನಮ್ಮೊಂದಿಗೆ ಇರಬೇಕು ಎಂದು ದಯವಿಟ್ಟು ಪ್ರಾರ್ಥಿಸುತ್ತಿದ್ದೀರಾ. ಶ್ರೀಲ ಪ್ರಭುಪಾದರೆ, ಸಾಧ್ಯವಾದರೆ ನಾವು ವೃಂದಾವನದಲ್ಲಿ ಕಟ್ಟುತ್ತಿರುವ ಅರಮನೆಗೆ ನೀವು ಬರಬೇಕೆಂಬುದು ನಮ್ಮ ಬಯಕೆ. ನಮಗೇನೂ ಇಷ್ಟ ಪ್ರಭುಪಾದರೆಂದರು. ಆದರೆ ಸ್ವಲ್ಪವಾದರೂ ಶಕ್ತಿ ಬರುವ ತನಕ ನಾನು ಹೇಗೆ ಬರಲಿ? ನಾವು ಸ್ವಲ್ಪ ಸಿಹಿಯನ್ನು ಐಸ್ ಕ್ರೀಮನ್ನು ತಂದಿದ್ದೇವೆ, ಕುಲಾದ್ರಿ ಹೇಳಿದರು. ಪ್ರಭುಪಾದರು ಅವುಗಳನ್ನು ತೆಗೆದುಕೊಳ್ಳಬಾರದೆಂದು ಅವರಿಗೆ ತಿಳಿದಿತ್ತು. ಆದರೆ ಸ್ವಲ್ಪವಾದರೂ ರುಚಿ ನೋಡಲು ಸಾಧ್ಯವೇ ಎಂದು ಕೇಳಿದರು. ಪ್ರಭುಪಾದರು ಒಪ್ಪಿದರು. ಒಂದು ಐಸ್ ಕ್ರೀಮ್ ತುಂಡನ್ನು ಅವರ ಬಾಯಿಗೆ ಹಾಕಲಾಯಿತು. ಪರಮಾದ್ಭುತ ಎಂದರು ಪ್ರಭುಪಾದರು. ಮುಂದೆ ಕೀರ್ತನಾನಂದರು ಬಂದರು. ಶೀಲ ಪ್ರಭುಪಾದನ ವೃಂದಾವನದ ಬಗೆಗೆ ವರದಿ ಕೇಳಿದರು. ಶೀಲ ಪ್ರಭುಪಾದರೇ, ಎಲ್ಲಾ ಸುಸೂತ್ರವಾಗಿ ಜರುಗುತ್ತಿದೆ. ನಿಮ್ಮ ಅರಮನೆ ಬಹುತೇಕ ಸಂಪೂರ್ಣವಾಗಿದೆ. ಈಗಾಗಲೇ ಅದನ್ನು ನೋಡಲು ಅನೇಕರು ಬರುತ್ತಿದ್ದಾರೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಉಮಾದೇವಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ. ಕೆಲವು ತಿಂಗಳು ಕೆಲಸ ಮುಗಿಯುತ್ತದೆ. ಮೊನ್ನೆ ನೋಡಲು ಒಳಗೆ ಹೋಗಿದ್ದೆ. ಮಹಿಳೆಯೊಬ್ಬರು ಭಕ್ತರ ಕಡೆಗೆ ತಿರುಗಿ ನನ್ನ ಆನಂದವನ್ನು ವಿವರಿಸಲಾರೆ, ಅಷ್ಟು ಅದ್ಭುತವಾಗಿದೆ ಎಂದರು ಎಂದು ಕೀರ್ತಾನಂದರು ಹೇಳಿದರು. ಹೌದು, ಆ ಪ್ರದೇಶದಲ್ಲಿ ಅದು ಅದ್ಭುತವಾಗಿದೆ ಎಂದು ಹೇಳಿ ಪ್ರಭುಪಾದರು ಸ್ವಲ್ಪ ಹೊತ್ತು ಏನನ್ನೂ ಧ್ಯಾನಿಸಿದರು. ನಾನು ಯಾವ ಅರಮನೆಗೆ ಹೋಗುತ್ತೇನೋ ನೋಡೋಣ. ತಂದಿದ್ದ ಬೆಲೆ ಬಾಳುವ ಕಾಣಿಕೆಗಳನ್ನೆಲ್ಲ ನಾವು ವೃಂದಾವನಕ್ಕೆ ತೆಗೆದುಕೊಂಡು ಹೋಗಿ ಎಂದು ಶ್ರೀಲ ಪ್ರಭುಪಾದರು ಕೀರ್ತನಾನಂದರಿಗೆ ಹೇಳಿದರು. ನಿಮಗೆ ಹಣ ಬೇಕಾಗುತ್ತದೆ, ಆದ್ದರಿಂದ ಅವನ್ನೆಲ್ಲ ತೆಗೆದುಕೊಂಡು ಹೋಗಿ ಅಲ್ಲಿಯೇ ಬಳಸಿ. ಅದು ನನ್ನ ಪ್ರಾರ್ಥನೆ, ವಂದನೆಗಳು. ಆದರೆ ನಮಗೆಲ್ಲ ಮುಖ್ಯವಾಗಿ ಬೇಕಾಗಿರುವುದು ನೀವು ಎಂದು ಕೀರ್ತನಾನಂದರು ಹೇಳಿದರು. ನನಗೆ ಅದು ಇಷ್ಟ. ನಾನು ಉಳಿದುಕೊಂಡರೆ ನೀವು ಇರುವಲ್ಲಿಗೆ ಬಂದು ವಾಸ ಮಾಡುವ ಬಯಕೆ ನನ್ನಲ್ಲಿ ತೀವ್ರವಾಗಿದೆ. ಅದು ತುಂಬಾ ಸಂತೋಷದ ಸಂಗತಿ ಎಂದು ಶ್ರೀಲ ಪ್ರಭುಪಾದರು ಹೇಳಿದರು. ಅರಮನೆಯ ಚಿತ್ರಗಳನ್ನು
ಕೀರ್ತನಾನಂದರು ತಂದಿದ್ದರು. ಅವುಗಳನ್ನು ನೋಡಲು ಪ್ರಭುಪಾದರು ಎದ್ದು ಕುಳಿತರು. ನನ್ನ ಕನಸನ್ನು ನನಸಾಗಿ ಮಾಡುತ್ತಿದ್ದೀರಿ ಪ್ರಭುಪಾದರೆಂದರು. ಇವನ್ನೆಲ್ಲ ನಾನು ಕನಸಿದ್ದೆ. ಅದು ಅದ್ಭುತ ಕಾರ್ಯ ಮಾಡಿದ್ದಾರೆ. ಅವರೇ ನನ್ನ ಪ್ರಥಮ ಶಿಷ್ಯ. ಆರಂಭದಿಂದಲೂ ನಾನು ಅಂಗಡಿ ಮೊಗಸಾಲೆಯಲ್ಲಿದ್ದಾಗ ಅವರು ರತ್ನಕಂಬಳಿ, ಬೆಂಚು, ಗಂಟೆ, ದೀಪಗಳನ್ನೆಲ್ಲ ತರುತ್ತಿದ್ದರು. ವೃಂದಾವನದಲ್ಲಿ ಬಲುಮಟ್ಟಿಗೆ ವ್ಯವಹಾರ ನಿಮಿತ್ತವಾಗಿ ಗಿರಿರಾಜರು ಪ್ರಭುಪಾದರನ್ನು ಅನೇಕ ಬಾರಿ ಕಂಡಿದ್ದರು. ಆದರೆ ಒಂದು ದಿನ ವೃಂದಾವನದ ಪೂರ್ಣ ಪ್ರಯೋಜನ ಪಡೆಯಲು ಬಯಸಿ ಕೆಲವು ದೇವಾಲಯಗಳನ್ನ ನೋಡಲು ಹೋದರು. ಗುರುಕುಲ ಮಂದಿರದ ಮಾಳಿಗೆಯಲ್ಲಿ ರಾತ್ರಿ ಮಲಗಿದರು. ಅರ್ಧರಾತ್ರಿ ಪ್ರಭುಪಾದರು ನಿಮ್ಮನ್ನು ಕಾಣಬಯಸುತ್ತಾರೆ ಎಂದು ಒಬ್ಬ ಭಕ್ತನು ಇವರನ್ನು ಎಬ್ಬಿಸಿ ಹೇಳಿದ. ಪ್ರಭುಪಾದರು ಯಾರ ಗಳಿಗೆಯಲ್ಲೂ ಕೊನೆಯುಸಿರು ಎಳೆಯುತ್ತಾರೆಂದು ಗಿರಿರಾಜರು ಅವರ ಬಳಿಗೆ ಓಡಿ ಹೋದರು. ಪ್ರಭುಪಾದರು ಹೇಳಬಹುದಾಗಿದ್ದ ಮಾತು ಅವರ ಕೊನೆಯ ಮಾತಾಗುವ ಸಾಧ್ಯತೆ ಇತ್ತು. ಅವರು ಪ್ರಭುಪಾದರ ಕೋಣೆಗೆ ಬಂದು ನಮಸ್ಕರಿಸಿ ಹಾಸಿಗೆಯ ಸಮೀಪದಲ್ಲಿ ನಿಂತರು. ಸಾಕ ಮಾತಾಜಿ? ಓದಿ ಮಾತಾಜಿ. ನಾನಿಲ್ಲದಿದ್ದರೂ ಈ ಕೃಷ್ಣ ಪ್ರಜ್ಞಾ ಆಂದೋಲನದ ಮುಂದುವರಿಯುತ್ತದೆ ಎಂದು ನಿಮಗೆ ಅನಿಸುತ್ತಿದೆಯೇ ಎಂದು ಪ್ರಭುಪಾದರು ಕೇಳಿದರು. ಈ ಪ್ರಶ್ನೆ ಕೇಳಲು ಪ್ರಭುಪಾದರು ತಮ್ಮನ್ನು ಈ ಅಪರಾತ್ರಿಯಲ್ಲಿ ಕರೆಸಿದರೆ ಎಂದು ಗಿರಿರಾಜರಿಗೆ ವಿಸ್ಮಯವಾಯಿತು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಉಷಾ ಭಟ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ನಾವು ಪ್ರಾಮಾಣಿಕರಾಗಿರುವವರಿಗೆ, ಹರೇ ಕೃಷ್ಣ ಸಂಕೀರ್ತನ ನಡೆಸುತ್ತಿರುವವರಿಗೆ ಮತ್ತು ಕೃಷ್ಣ ಪಂಥದ ತತ್ವಗಳನ್ನು ನಿಷ್ಠೆಯಿಂದ ಅನುಸರಿಸುತ್ತಿರುವವರಿಗೆ ಈ ಚಳವಳಿ ಯಶಸ್ವಿಯಾಗುತ್ತದೆಂದು ನನಗನ್ನಿಸುತ್ತದೆ ಎಂದು ಗಿರಿರಾಜರು ಹೇಳಿದರು. ಶ್ರೀಲ ಪ್ರಭುಪಾದರು ಮೌನವಾಗಿದ್ದರು. ಮಾತನಾಡಿದಾಗ ಒಂದೊಂದು ಶಬ್ದವೂ ತುಂಬಾ ಕಷ್ಟದಿಂದ ಆಚೆಗೆ ಬರುತ್ತಿರುವಂತೆ ಕಂಡಿತು. ಸಂಸ್ಥೆ ಎಂಬ ಶಬ್ದವನ್ನು ಉಚ್ಚರಿಸಿದರು. ಅನಂತರ ಹೇಳಿದರು, ಸಂಸ್ಥೆಯ ನಿರ್ವಹಣೆ ಮತ್ತು ಭೌತಿಕತೆ. ಇನ್ನೇನಾದರೂ ಇದೆಯೇ? ಗಿರಿರಾಜರಿಗೆ ವಾಸ್ತವವಾಗಿ ಶ್ರೀಲ ಪ್ರಭುಪಾದರೇ ದಯವಿಟ್ಟು ನಮ್ಮೊಂದಿಗೆ ಉಳಿಯಿರಿ ಎಂದು ಕೂಗಿಕೊಳ್ಳುವಂತಾಗಿತ್ತು. ಆದರೆ ಅದಕ್ಕೆ ಬದಲಾಗಿ ಇಲ್ಲ ಎಂದರು. ಹಾಗಾದರೆ ಸರಿ ಎಂದರು ಪ್ರಭುಪಾದ. ಅನಂತರ ಗಿರಿರಾಜರು ನಮಸ್ಕರಿಸಿ ಹೊರಟರು. ಕೊನೆಗೆ ಕೋಣೆಯ ಹೊರಗೆ ಬಂದ ಅನಂತರ ಪ್ರಭುಪಾದರು ಹೇಳಿದ್ದ ಸಂಸ್ಥೆಯ ನಿರ್ವಹಣೆ ಮತ್ತು ಬೌದ್ಧಿಕತೆ ಮಾತುಗಳ ಬಗೆಗೆ ಮೆಲುಕು ಹಾಕುತ್ತಿದ್ದರು. ಇಸ್ಕಾನ್ ಬರಿಯ ವ್ಯವಸ್ಥೆ ಮತ್ತು ಬೌದ್ಧಿಕತೆಗಳ ಮೇಲೆ ಉಳಿಯಬಹುದು ಎಂದೇನೂ ಅಲ್ಲ. ಇನ್ನೂ ಹೆಚ್ಚಿನ ಮಟ್ಟದ ಕಾಳಜಿ ಮತ್ತು ಬದ್ಧತೆಯನ್ನು ಪ್ರಭುಪಾದರು ನಿರೀಕ್ಷಿಸಿದಂತೆ ಕಂಡಿತು. ಬಹುಶಃ ಪ್ರಭುಪಾದರು ತಮಗೆ ಹೇಳಬಹುದಾದ ಕೊನೆಯ ಮಾತುಗಳಿವು ಎಂದು ಗಿರಿರಾಜರು ಯೋಚಿಸುತ್ತಿದ್ದರು. ಪ್ರಭುಪಾದರ ಪೆನ್ಸಿಲ್ವೇನಿಯಾದ ಫಾರ್ಮ್ ಪ್ರಾಜೆಕ್ಟ್ ಆದ ಗೀತಾನಗರಿಯ ದೇವಾಲಯದ ಅಧ್ಯಕ್ಷ ಪರಮಾನಂದರು ಪ್ರಭುಪಾದರೊಂದಿಗೆ ಇರಲು ಬಂದಿದ್ದರು. ಶ್ರೀಲ ಪ್ರಭುಪಾದರು ಹೇಳಿದರು, ಈ ಫಾರ್ಮ್ ಪ್ರಾಜೆಕ್ಟ್ ವ್ಯವಸ್ಥಿತವಾಗಿ ಮಾಡಿ ಸರಳವಾದ ಜೀವನ, ಮಾನವ ಜೀವನ ಇರುವುದೇ ದೈವ ಸಾಕ್ಷಾತ್ಕಾರಕ್ಕಾಗಿ. ಅವರಿಗೆಲ್ಲ ಸಹಾಯ ಮಾಡಲು ಪ್ರಯತ್ನಿಸಿ. ಪರಮಾನಂದರು ಹೇಳಿದರು, ನಾವು ಪ್ರತಿ ಕ್ಷಣದಲ್ಲೂ ನಿಮ್ಮ ಹಾಜರಿಯನ್ನು ಭಾವಿಸುತ್ತಿದ್ದೇವೆ ಶ್ರೀಲ ಪ್ರಭುಪಾದರೇ. ನಿಮ್ಮ ಬೋಧನೆ ಮತ್ತು ಸೂಚನೆಗಳ ಮೂಲಕ ನಾವು ಸರ್ವದಾ ನಿಮ್ಮ ಸೂಚನೆಗಳನ್ನೇ ಕುರಿತು ಧ್ಯಾನಿಸುತ್ತೇವೆ. ವಂದನೆಗಳು. ಶ್ರೀಲ ಪ್ರಭುಪಾದರೆಂದರು, ನಿಜವಾದ ಹಾಜರಿ ಎಂದರೆ ಅದೇ. ಭೌತಿಕ ಹಾಜರಿ ಅಷ್ಟು ಮಹತ್ವದ್ದಲ್ಲ. ಪರಮಾನಂದರು ತಮ್ಮ ಪತ್ನಿ ಸತ್ಯಭಾಮ ಬರೆದಿದ್ದ ಒಂದು ಪತ್ರವನ್ನು ಹೊರತೆಗೆದರು. ಅದನ್ನು ಓದಬಹುದೇ ಎಂದು ತಮಾಲ ಕೃಷ್ಣ ಕೇಳಿದರು. ಪ್ರಭುಪಾದರು ಒಪ್ಪಿದರು. ತಮಾಲ ಕೃಷ್ಣ ಓದಿದರು. ಪೂಜ್ಯ ಶ್ರೀಲ ಪ್ರಭುಪಾದರೇ, ನನ್ನ ಅತ್ಯಂತ ನಮ್ರ ಪ್ರಣಾಮಗಳನ್ನು ದಯವಿಟ್ಟು ಸ್ವೀಕರಿಸಿ. ಪೂಜ್ಯ ಪಾದಗಳಿಗೆ ಮಂಗಳವಾಗಲಿ. ಈ ಶಾಲು ನಮ್ಮ ಕುರಿಗಳ ಉಣ್ಣೆಯಿಂದಲೇ ತಯಾರಾದದ್ದು. ಇದನ್ನು ಗೀತಾನಗರಿಯಲ್ಲೇ ನೂತು ಹೆಣೆಯಲಾಗಿದೆ. ಇದು ನಾವು ತಯಾರಿಸಿದ ಮೊದಲ. ಓದ್ಲ ಮಾತಾಜಿ? ಇಲ್ಲ ಇನ್ಯಾರು ಓದ್ತಾರ? ಕವಿತಾ ಮಾತಾಜಿ ನೀವೇ ಓದಿ ಮಾತಾಜಿ. ಇದು ಸ್ವಲ್ಪ
ನಾನು ಇದನ್ನು ಸಿದ್ಧಪಡಿಸುವಾಗಲೆಲ್ಲ ನಿಮ್ಮನ್ನೇ ಕುರಿತು ಯೋಚಿಸುತ್ತಿದ್ದೆ. ನಿಮಗೆ ಒಂದು ಕಾಣಿಕೆಯನ್ನು ಸಿದ್ಧಪಡಿಸುವುದು ಹೇಗೆ ಎಂಬ ಊಹೆಯಲ್ಲಿದ್ದೆ. ಆದರೆ ವಾಸ್ತವವಾಗಿ ದೈವ ಸೇವೆಗೆ ನನ್ನನ್ನು ತೊಡಗಿಸುವ ಕಾಣಿಕೆಯನ್ನು ನೀವು ನೀಡುತ್ತಿದ್ದೀರಿ. ಪೂಜ್ಯ ಪ್ರಭುಪಾದರೆ, ನೀವು ನಿಮ್ಮ ಗ್ರಂಥ ರಚನೆ ಸಂಪೂರ್ಣವಾಗುವವರೆಗೆ ನಮ್ಮೊಂದಿಗೆ ಇರಲು ಅವಕಾಶ ಮಾಡಿಕೊಡು ಎಂದು ಪ್ರಭು ನರಸಿಂಹ ದೇವರಿಗೆ ಸದಾ ಪ್ರಾರ್ಥನೆ ಸಲ್ಲಿಸುತ್ತಿದ್ದೇನೆ. ಆದರೆ ಇಂದು ಆಕಾಶದಿಂದ ಬೀಳುತ್ತಿರುವ ಮಳೆಯು ನಿಮ್ಮ ಅಗಲಿಕೆಗಾಗಿ ದುಃಖಿಸುತ್ತಿರುವ ದೇವತೆಗಳ ಕಣ್ಣೀರು ಎಂದು ನನಗನ್ನಿಸುತ್ತಿದೆ. ವೃದ್ಧ ಭೀಷ್ಮರು ತೀರಿಕೊಂಡಾಗ ಕೃಷ್ಣ ಕೂಡ ಅಳುತ್ತಿದ್ದ. ಹಾಗೆಯೇ ನನಗೂ ಅಳಲು ಹಕ್ಕಿದೆ. ನೀವು ಸರ್ವದಾ ನಿಮ್ಮ ಪುಸ್ತಕಗಳಲ್ಲಿ ಹಾಗೂ ಬೋಧನೆಗಳಲ್ಲಿ ಬದುಕಿದ್ದೀರಿ ಎಂಬುದು ಎಷ್ಟೇ ನಿಜವಾದರೂ ಹಾಗೆ ದಾರ್ಶನಿಕ ಭಾವದಿಂದ ನೋಡಲು ನನಗೆ ಸಾಧ್ಯವಾಗುತ್ತಿಲ್ಲ. ಶ್ರೀಲ ಪ್ರಭುಪಾದರೆ, ನೀವು ನಿರ್ಗಮಿಸಿದರೆ ನಾನು ನಿಮ್ಮನ್ನು ತುಂಬಾ ಕಳೆದುಕೊಳ್ಳುತ್ತೇನೆ. ಸದಾಕಾಲ ನಿಮ್ಮ ಸೇವಕಿಯಾಗಿ ಭಕ್ತಳಾಗಿ ಇರಲು ಅವಕಾಶ ಮಾಡಿಕೊಡಿ ಎಂದು ಪ್ರಾರ್ಥಿಸುತ್ತೇನೆ. ನಿಮ್ಮ ವಿಧೇಯ ಶಿಷ್ಯೆ ಸತ್ಯಭಾಮ ದಾಸಿ. ಹರೇ ಕೃಷ್ಣ ಮಾತಾಜಿ ಮಾತಾಜಿ. ಎರಡೇ ಹರೇ ಪ್ಯಾರ ಕೃಷ್ಣ. ಇರ್ತದೆ. ಹೌದು, ಅಷ್ಟು ಓದಿ ಮಾತಾಜಿ. ಕಂಟಿನ್ಯೂ ಮಾಡಿ ಮಾತಾಜಿ. ಓಕೆ. ಆಕೆಗೆ ಧನ್ಯವಾದ ಹೇಳಿ ಎಂದು ಹೇಳಿ ಶ್ರೀಲ ಪ್ರಭುಪಾದರು ಶಾಲನ್ನು ಕೈಗೆತ್ತಿಕೊಂಡರು. ನಮ್ಮ ಉಣ್ಣೆಯಿಂದ ಮಾಡಿದ ಶಾಲು. ತಮಾಲ ಕೃಷ್ಣರೆಂದರು, ಶ್ರೀಲ ಪ್ರಭುಪಾದರೆ ಈಗ ವಿಶ್ರಾಂತಿ ತೆಗೆದುಕೊಳ್ಳಿ. ಪ್ರಭುಪಾದರೆಂದರು, ಈ ಶಾಲು ಕಾಲ ಮೇಲೆ ಇರಲಿ. ಕಾವಿ ಬಣ್ಣದ ಈ ಶಾಲನ್ನು ದುಪ್ಪಟ್ಟಿಯಂತೆ ಹಾಸಿಗೆಯ ಮೇಲೆ ಹಾಸಲು ಸೂಚಿಸಿದರು. ಮಲಗಿಕೊಂಡ ಅವರ ಕಣ್ಣಿನಲ್ಲಿ ನೀರು ಹನಿಯುತ್ತಿತ್ತು. ಇಹಲೋಕವನ್ನು ತ್ಯಜಿಸುವ ಇಚ್ಛೆಯೇ ಶ್ರೀಲ ಪ್ರಭುಪಾದರಲ್ಲಿ ಸಾಕಲ್ವಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಓಕೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಪ್ರಭುಪಾದರು ಎಲ್ಲರ ಹತ್ರ ಹೇಳ್ತಿದ್ದಾರೆ, ನನ್ನನ್ನು ಉಳಿಸ್ಲಿಕ್ಕಾಗಿ ಪ್ರಾರ್ಥನೆ ಮಾಡಬೇಡಿ, ಸಲ್ಲಿಸ್ಬೇಡಿ, ನನ್ನನ್ನು ಸಾಯಲಿ ಬಿಡಿ. ಶ್ರೀಲ ಪ್ರಭುಪಾದರು ಅನಂತರ ಎದ್ದು ಕೂತ್ಕೊಳ್ಳಿಕ್ಕೆ ಅಲ್ಲಿ ಬಯಸ್ತಾರೆ. ಮತ್ತೆ ಹಂಸದೂತರಿಗೆ ಅವ್ರು ಹೇಳ್ತಾರೆ, ನಿಮ್ಗೆ ಆಯಾಸವಾಗದಿದ್ರೆ ನೀವು ಕೀರ್ತನೆಯನ್ನು ಮಾಡಿ ಹಾಡನ್ನು ಹಾಡಿ ಮುಂದುವರಿಸಬಹುದು ಅಂತ ಹೇಳ್ತಾರೆ. ಕೂಡ್ಲೆ ವೃಂದಾವನಕ್ಕೆ ಇವರು ಬರುವಂತೆ ಹರಿಕೇಶನಿಗೆ ಕರೆ ಬಂದಾಗ ಕೆಟ್ಟ ಸುದ್ದಿಗೆ ಸಿದ್ಧರಾಗುವಂತೆ ಸೂಚಿಸಲಾಗಿತ್ತು. ಕೂಡಲೇ ಮುದ್ರಣದ ಕೊನೆಯ ಹಂತದಲ್ಲಿದ್ದ ಹಲವಾರು ಪುಸ್ತಕಗಳನ್ನು ಮುದ್ರಕರನ್ನು ಸಂಪರ್ಕಿಸಿ ಮರುದಿನದ ವೇಳೆಗೆ ತಮಗೆ ಮುಂಗಡ ಪ್ರತಿಗಳು ಬೇಕು ಅಂತ ಕೇಳ್ತಾರೆ. ಹೀಗಾಗಿ ಭಾರತಕ್ಕೆಂದು ವಿಮಾನವೇರುವ ಹೊತ್ತಿಗೆ ಜರ್ಮನ್ ಭಾಷೆಯ ಶ್ರೀಮದ್ ಭಾಗವತದ 2ನೇ ಸ್ಕಂದದ ನವಮುದ್ರಿತ ಪ್ರತಿಗಳು, ಹೊಸದಾಗಿ ಮುದ್ರಿತವಾದ ಪ್ರತಿಗಳು 2ನೇ ಸ್ಕಂದದ್ದು, ಅದನ್ನು ಕೃಷ್ಣತ್ರಾಯಿ ಗ್ರಂಥಗಳ ಜರ್ಮನ್ ಮುದ್ರಣಗಳು, ಈಶೋಪನಿಷತ್ ಯುಗೋಸ್ಲೋವಿಯನ್ ಮುದ್ರಣಗಳು ಅವರ ಕೈಗೆ ಸಿಗ್ತದೆ. ಶ್ರೀಲ ಪ್ರಭುಪಾದರ ನಿವಾಸದ ಬಳಿಗೆ ಬಂದಾಗ ಬಾಗಿಲಿಗೆ ಬರ್ತಾರೆ. ಆ ಪುಸ್ತಕಗಳನ್ನು ಶ್ರೀಲ ಪ್ರಭುಪಾದರ ಬಳಿಗೆ ತರುವುದು ಬೇಡ ಅಂತ ಒಬ್ಬ ಭಕ್ತರು ಹೇಳ್ತಾರೆ. ಯಾಕೆ ತರಬಾರದು ಅಂತ ಹೇಳಿ ಹರಿಕೇಶರು ಕೇಳ್ತಾರೆ. ಈಗ ನಾವು ಅಲ್ಲಿ ಸಿದ್ಧ ಮಾಡುತ್ತಿರುವ ವಾತಾವರಣ ಈ ಬಗೆಯದು ಅಲ್ಲ ಅಂತ ಹೇಳಿ ಭಕ್ತರು ಹೇಳ್ತಾರೆ. ಏನಂದ್ರಿ, ನಿಮ್ಗೇನು ಹುಚ್ಚೆ ಅಂತ ಹೇಳಿ ಹರಿಕೇಶರು ಕೂಗಾಡ್ತಾರೆ. ಆಗ ಪುಸ್ತಕಗಳೇ ಪ್ರಭುಪಾದರ ಜೀವ ಮತ್ತದು ಆತ್ಮ ಅಂತ ಹೇಳಿ ಒಪ್ಪಿ ಒಳಬಂದು 7 ಪುಸ್ತಕಗಳನ್ನು ಪ್ರಭುಪಾದರಿಗೆ ತೋರಿಸ್ತಾರೆ. ಕೂಡಲೇ ಪ್ರಭುಪಾದರು ಕೃಷ್ಣತ್ರಾಯಿ ಗ್ರಂಥದ ಮೊದಲ ಸಂಪುಟವನ್ನು ತೆಗೆದುಕೊಂಡು ಎತ್ತಿ ಹಿಡಿದು ರಾಧಾಕೃಷ್ಣನ ಮುಖಮುಟ್ಟದ ವರ್ಣಚಿತ್ರವನ್ನು ನೋಡ್ತಾರೆ. ಪ್ರಭುಪಾದರು ಅಳುತ್ತಾ ಹರಿಕೇಶರ ತಲೆಯನ್ನು ಸವರಲು ಕೈ ಚಾಚಿದರು. ಹರಿಕೇಶರು ಹಾಗೆ ತಲೆ ನೇವರಿಸಿಕೊಳ್ಳಲು ತಮಗೆ ಯೋಗ್ಯತೆ ಸಾಲದು ಎಂದು ಭಾವಿಸಿಕೊಂಡು ತಾವೇ ಕೈ ಚಾಚಿ ಶ್ರೀಲ ಪ್ರಭುಪಾದರ ಕೈಯನ್ನು ಹಿಡಿದ್ರು. ಈಗ ಯುರೋಪಿಗೆ ಪ್ರಚಾರ ಕಾರ್ಯಕ್ಕೆ ಮುಂಚೆ ತಮ್ಮ ಕಾರ್ಯದರ್ಶಿಯಾಗಿದ್ದ ಹರಿಕೇಶರ ಬಗೆಗೆ ಕೇಳುತ್ತಾ ಪ್ರಭುಪಾದರು, ಇವರು ಟೈಪ್ ಮಾಡಿಕೊಂಡು ಇಲ್ಲಿ ಕೊಳಿತಾ ಇದ್ರು, ನಾನು ಹೋಗಿ ಎಂದೆ. ನನಗೆ 10 ಜನ ಕಾರ್ಯದರ್ಶಿಗಳಿದ್ರು. ಹರಿಕೇಶರೇ ನಿಮ್ಮನ್ನು ಕಳಿಸಿದ್ರಿಂದ ನಿಮ್ಗೆ ಸ್ಥಾನಚ್ಯುತಿ ಮಾಡುತ್ತಿದ್ದೇನೆಂದು ನೀವು ಭಾವಿಸಿದ್ರಿ? ಖಂಡಿತ ಇಲ್ಲ. ಈಗ ನಿಮ್ಗೆ ಇದು ಅರ್ಥವಾಗಿದೆ ಅಲ್ಲ ಅಂತ ಹೇಳಿ ಹೇಳ್ತಾರೆ. ಹರಿಕೇಶರಾಗ ಅಳ್ತಾ, ಹೌದು ಗೊತ್ತಾಯ್ತು ಅಂತ ಹೇಳ್ತಾರೆ.
ಇಲ್ಲಿ ಒಬ್ಬ ಬುದ್ಧಿವಂತನಿದ್ದಾನೆ ಅಂತೇಳಿ ನನಗೆ ಅನಿಸ್ತದೆ. ಆತ ಇಲ್ಲಿ ಟೈಪ್ ಮಾಡ್ತಾ ಏಕೆ ಕುಳಿಬೇಕು ಅಂತ ಹೇಳಿ ಪ್ರಭುಪಾದರು ಹೇಳಿದ್ರು. ಪ್ರತಿಯೊಂದು ಪುಸ್ತಕಗಳನ್ನು ಗಮನಿಸಿ ನೋಡಿ, ಮುದ್ರಣ ಮತ್ತೆಲ್ಲವೂ ಸೊಗಸಾಗಿದೆ, ಎಷ್ಟು ಪ್ರತಿಗಳನ್ನು ಮುದ್ರಿಸಿದೀರಾ ಅಂತ ಕೇಳ್ತಾರೆ. ಕೃಷ್ಣ ತಾಯಿ 1,20,000 ಪ್ರತಿಗಳು, ಶ್ರೀಮದ್ ಭಾಗವತದ 2ನೇ ಸ್ಕಂದದ 60,000 ಪ್ರತಿಗಳು, ಮತ್ತೆ ಈಶೋಪನಿಷತ್ 10,000 ಪ್ರತಿಗಳು ಎಂದು ಹರಿಕೇಶರು ಹೇಳ್ತಾರೆ. ಈಶೋಪನಿಷತ್ ಪ್ರತಿಗಳನ್ನು ಅದನ್ನು ಹಂಚುವುದು ಸಾಧ್ಯವೇ ಅಂತ ಹೇಳಿ ಪ್ರಭುಪಾದರು ಕೇಳ್ತಾರೆ. ಆಗ ಹರಿಕೇಶರು ಅಷ್ಟು ಪ್ರತಿಗಳನ್ನು ಯುಗೋಸ್ಲಾವಿಯಾದಲ್ಲಿ ಹಂಚುವುದಾಗಿ ಆಶ್ವಾಸನೆಯನ್ನು ಕೊಟ್ಟರು. ಹೆಚ್ಚು ಪ್ರತಿಗಳನ್ನು ಹಾಕಿಸಿ ಅಂತ ಹೇಳ್ತಾರೆ ಪ್ರಭುಪಾದರು. ಅವರು ಪುಸ್ತಕದ ಉತ್ಪಾದನೆಯ ಬಗೆಗೆ ಸಮಾಲೋಚಿಸಲಾರಂಭಿಸಿದರು. ನಿಜವಾಗಿ ಪುಸ್ತಕಗಳು ಶ್ರೀಲ ಪ್ರಭುಪಾದರ ಜೀವ ಮತ್ತೆ ಅದು ಆತ್ಮ ಆಗಿದ್ದವು. ಹೊಸ ಪುಸ್ತಕಗಳೊಂದಿಗೆ ಹರಿಕೇಶರು ಪ್ರವೇಶಿಸಿದಾಗ ಶ್ರೀಲ ಪ್ರಭುಪಾದರಲ್ಲಿ ಉಕ್ಕಿದ ಅಪಾರ ಸಂತೋಷ ಅದು ಹರಿಕೇಶರಿಗೂ ಅಲ್ಲಿ ಇದ್ದ ಎಲ್ಲಾ ಭಕ್ತರಿಗೂ ಹರಡ್ತದೆ. ತಾವು ಅನುಭವಿಸುತ್ತಿರುವುದು ಲೋಕೋತ್ತರ ಭಾವ. ಶ್ರೀಲ ಪ್ರಭುಪಾದರೊಂದಿಗೆ ಒಂದು ವಿಶಿಷ್ಟ ಸ್ಪಂದನ. ತಾವು ಶ್ರದ್ಧೆಯಿಂದ ನಡೆದುಕೊಳ್ಳುತ್ತಿರುವವರಿಗೆ ಈ ಭಾವನೆ ಅಲಿಯುವುದೇ ಇಲ್ಲ ಎಂದು ಅಲ್ಲಿದ್ದ ಭಕ್ತರಿಗೆ ಎಲ್ಲರಿಗೂ ಕೂಡ ಗೊತ್ತಾಗ್ತದೆ. ಈಗ ನೀವು ಗುಣಮುಖರಾಗಬೇಕು, ಹೆಚ್ಚು ಆರೋಗ್ಯವಂತರಾಗಬೇಕು ಅಂತ ಹೇಳಿ ಹರಿಕೇಶರು ಹೇಳ್ತಾರೆ. ಆರೋಗ್ಯವಂತನಾಗುವುದೇ ಅಂತ ಹೇಳಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಈ ದೇಹಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ದೀರ್ಘ ಕೀರ್ತನ ಕಲಾಪವೊಂದರಲ್ಲಿ ಬ್ರಹ್ಮಾನಂದ ಸ್ವಾಮಿ ಭಾಗವಹಿಸಿದಾಗ ಶ್ರೀಲ ಪ್ರಭುಪಾದರು ಅವರನ್ನು ಕರೀತಾರೆ. ಆಫ್ರಿಕಾದ ಬಗೆಗೆ ಕೊನೆಯ ಸೂಚನೆಗಳನ್ನು ಕೊಡಬಯಸಿದ್ರು ಅವರು. ಪ್ರಭುಪಾದರು ಮಲಗಿದ್ರು. ಬ್ರಹ್ಮಾನಂದರು ಪ್ರಭುಪಾದರ ಬಾಯಿಯ ಬಳಿ ಕಿವಿಯೊಡ್ಡಿದ್ರು. ಕೊಠಡಿಯಲ್ಲಿದ್ದ ಇತರ ಭಕ್ತರು ನಿಶಬ್ದರಾಗಿ ಆದಷ್ಟು ಹತ್ತಿರಕ್ಕೆ ಬರ್ತಾರೆ. ಪ್ರಭುಪಾದರು ತುಂಬಾ ಕ್ಷೀಣ ಸ್ವರದಲ್ಲಿ ಹೇಳ್ತಾರೆ, ನೀವು ಮತ್ತೆ ನವಯೋಗೇಂದ್ರ ದಕ್ಷಿಣ ಆಫ್ರಿಕಾ ಕೂಡ. ಅದನ್ನು ಕ್ರಮೇಣ ಅಲ್ಲಿ ಜನ ಕೃಷ್ಣ ಪಂಥವನ್ನು ಸ್ವೀಕರಿಸುತ್ತಿದ್ದಾರೆ. ಪುಷ್ಪ ಕೃಷ್ಣರನ್ನು ಹಿಂದಕ್ಕೆ ಕರೆಸಿಕೊಳ್ಳಿ, ಆತ ತುಂಬಾ ಸಮರ್ಥ. ನೀವೆಲ್ಲ ಸೇರಿ ಆಫ್ರಿಕಾದಲ್ಲಿ ವ್ಯವಸ್ಥೆ ಮಾಡಿ ಸಂಕೀರ್ತನೆ ನಡೆಸಿ. ಎಲ್ಲಾ ಯುರೋಪಿಯನ್ನರು, ಅಮೆರಿಕನ್ನರು, ಆಫ್ರಿಕನ್ನರು, ತುಳಸಿದಾಸರು ಕೂಡ ತುಂಬಾ ಸಮರ್ಥರು. ಚೈತನ್ಯ ಮಹಾಪ್ರಭುಗಳ ಧ್ವಜದ ಅಡಿಯಲ್ಲಿ ವಿಶ್ವಸಂಸ್ಥೆಯು ಸಾಧ್ಯ. ಅದಾಗದಿದ್ರೆ ವಿಶ್ವಸಂಸ್ಥೆಯ ಪ್ರಯತ್ನ ಒಂದು ವ್ಯರ್ಥ ಪ್ರಯತ್ನವಾಗ್ತದೆ. ಶ್ರೀಲ ಪ್ರಭುಪಾದರೊಂದಿಗೆ ತಾವು ಕಳೆದ ಮೊದಲ ದಿನಗಳನ್ನು ಕ್ಷಿಪ್ರವಾಗಿ ಜ್ಞಾಪಿಸಿಕೊಂಡು ಬ್ರಹ್ಮಾನಂದರು ಉತ್ತರಿಸ್ತಾರೆ. ನೀವು ನ್ಯೂಯಾರ್ಕಿಗೆ ಮೊದಲು ಬಂದಾಗ ವಿಶ್ವಸಂಸ್ಥೆಯ ಕಚೇರಿಗೆ ಹೋಗಿದ್ದೇನೆಂದು ಹೇಳಿದ್ದೀರಿ. ನ್ಯೂಯಾರ್ಕಿನಲ್ಲಿ ನಾನು ಮೊದಲನೆಯ ದಿನವೇ ಕೀರ್ತನಕ್ಕೆ ಬಂದಿದ್ದೆ. ಮರುದಿನ ನೀವು ಶಾಂತಿ ಜಪಕ್ಕಾಗಿ ಅಲ್ಲಿಗೆ ಹೋಗಿ ಹರೇ ಕೃಷ್ಣ ಸಂಕೀರ್ತನೆ ಮಾಡಿ ವಿಶ್ವಸಂಸ್ಥೆಯನ್ನು ರೂಪಿಸಲು ಕೃಷ್ಣ ಪ್ರಜ್ಞೆಯೊಂದೇ ದಾರಿ ಅಂತ ಹೇಳ್ತಿದ್ರಿ. ಅದು ವಾಸ್ತವ ಅಂತ ಹೇಳಿ ಪ್ರಭುಪಾದರು ಹೇಳ್ತಾರೆ. ಚೈತನ್ಯ ಮಹಾಪ್ರಭುಗಳಿಂದ ರಕ್ಷಣೆ ಪಡೆಯಲು ಯತ್ನಿಸಿ ಎಲ್ಲ ಯಶಸ್ವಿ ಆಗ್ತದೆ. ಉಳಿದವರೆಲ್ಲ ಸುಮ್ಮನೆ ಕಾಲ ವ್ಯರ್ಥ ಮಾಡ್ತಾ ನಿರಾಸೆ ಹೊಂದುತ್ತಾರೆ, ದೇಹ ಬದಲಾಯಿಸ್ತಾ ತೊಂದರೆಗೆ ಒಳಗಾಗ್ತಾರೆ. ಪ್ರಭುಪಾದರು ವಿಷಯವನ್ನು ಬದಲಾಯಿಸಿದ್ರು ಅಲ್ಲಿ. ಆದ್ರೆ ಬ್ರಹ್ಮಾನಂದನಿಗೆ ತೃಪ್ತಿ ಆಯ್ತು. ಅನೇಕ ಜನ್ಮಗಳಿಗಾಗುವಷ್ಟು ಸೇವಾ ಭಾಗ್ಯ ಅವರಿಗೆ ಲಭಿಸಿತು. ಕೀರ್ತಾನಾನಂದ ಸ್ವಾಮಿಗಳ ಪರವಾಗಿ $8,000 ಚೆಕ್, ವಜ್ರದ ಉಂಗುರ ಮತ್ತು ಮುತ್ತು ರತ್ನಗಳಿಂದ ಖಚಿತವಾಗಿದ್ದ ಒಂದು ಚಿನ್ನದ ಉಂಗುರಗಳ ಕಾಣಿಕೆ ಸಮೇತ ಕುಲಾದ್ರಿಯವರು ಇಲ್ಲಿ ಶ್ರೀಲ ಪ್ರಭುಪಾದರ ಕೋಣೆಗೆ ಬರ್ತಾರೆ. ಹಾಗೆಯೇ ಒಬ್ಬಳು ವಧುವನ್ನು ಹುಡುಕಿ ಕೊಡಿ ಅಂತ ಹೇಳಿ ಶ್ರೀಲ ಪ್ರಭುಪಾದರೆಂದ್ರು. ಭಕ್ತರ ನಗೆಯ ಅಸ್ಫೋಟ ಅಲ್ಲಿ ಮೌನವನ್ನು ಮುರಿಯಿತು. ಉಂಗುರವನ್ನು ಬೆರಳಿಗೆ ಇಟ್ಟುಕೊಂಡು ಶ್ರೀಲ ಪ್ರಭುಪಾದರು ಉಳಿದವುಗಳನ್ನೆಲ್ಲ ಯಾರಾದ್ರೂ ಎಚ್ಚರದಿಂದ ನೋಡಿಕೊಳ್ಳಬೇಕೆಂದು ತಿಳಿಸ್ತಾರೆ. ಕೀರ್ತಾನಾನಂದ ಸ್ವಾಮಿಗಳು ಪರವಾಗಿ ಅವರು ಕುಲಾದ್ರಿ ಅವರು ಒಂದು ಕೋರಿಕೆಯನ್ನು ಮುಂದಿಡುತ್ತಾರೆ. ಕೀರ್ತಾನಾನಂದ ಮಹಾರಾಜರು ಹೇಳಿದ್ರು, ನೀವೆಲ್ಲ ಕೃಷ್ಣನನ್ನು ಪ್ರಾರ್ಥಿಸಿ ಎಂದು ನೀವು ಹೇಳಿದಿರಂತೆ. ಆದ್ರೆ ತಮಗೆ ಕೃಷ್ಣನನ್ನು ಪ್ರಾರ್ಥಿಸುವ ಅರ್ಹತೆ ಇಲ್ಲ ಎಂದು ಕೀರ್ತಾನಾನಂದರು ಭಾವಿಸಿದ್ದಾರೆ. ನಾವು ಕೃಷ್ಣನನ್ನು ನೇರವಾಗಿ ಪ್ರಾರ್ಥಿಸಲು ಸಾಧ್ಯವಿಲ್ಲ. ಆದ್ರಿಂದ ನೀವೇ ದಯವಿಟ್ಟು ನಮ್ಮೆಲ್ಲರ ಪರವಾಗಿ ಕೃಷ್ಣನನ್ನು ಪ್ರಾರ್ಥಿಸಬೇಕು ಅಂತ ಹೇಳಿ ಕೀರ್ತನಾನಂದರು ಕೇಳ್ತಾರೆ. ನಮಗೆ ಕೃಷ್ಣನ ಪರಿಚಯವಿಲ್ಲ, ಆದ್ರೆ ನೀವು ಕೇಳಿದ್ರೆ ಕೃಷ್ಣ ಖಂಡಿತವಾಗಿ ನಿಮ್ಮ ಬಯಕೆಯನ್ನು ಈಡೇರಿಸುತ್ತಾನೆ. ಆದುದರಿಂದ ನೀವು ನಮ್ಮೊಂದಿಗೆ ಇರ್ಬೇಕು ಎಂದು ನೀವು ದಯವಿಟ್ಟು ಪ್ರಾರ್ಥಿಸುತ್ತೀರಾ ಅಂತ ಹೇಳಿ ಕೇಳ್ತಾರೆ ಶ್ರೀಲ ಪ್ರಭುಪಾದ್ರೆ ಅಂತೇಳಿ. ಸಾಧ್ಯವಾದ್ರೆ ನಾವು
ನಾವು ವೃಂದಾವನದಲ್ಲಿ ಕಟ್ಟುತ್ತಿರುವ ಅರಮನೆಗೆ ನೀವು ಬರಬೇಕೆಂದು ನಮ್ಮ ಬಯಕೆ ಅಂತ ಹೇಳ್ತಾರೆ. ನನಗೇನು ಇಷ್ಟ ಪ್ರಭುಪಾದರು ಅಂದ್ರು, ಆದ್ರೆ ಸ್ವಲ್ಪವಾದ್ರೂ ಶಕ್ತಿ ಬರುವ ತನಕ ನಾನು ಹೇಗೆ ಅಲ್ಲಿಗೆ ಬರ್ಲಿ ಅಂತ ಹೇಳಿ ನಾವು ಸ್ವಲ್ಪ ಸಿಹಿಯನ್ನು ಐಸ್ ಕ್ರೀಮ್ ಅನ್ನು ತಂದಿದ್ದೇವೆ ಕುಲಾದ್ರಿ ಹೇಳಿದರು. ಪ್ರಭುಪಾದರು ಅವುಗಳನ್ನು ತೆಗೆದುಕೊಳ್ಳಬಾರದೆಂಬುದು ಅವರಿಗೆ ತಿಳಿದಿತ್ತು. ಆದ್ರೆ ಸ್ವಲ್ಪವಾದ್ರೂ ರುಚಿ ನೋಡಲು ಸಾಧ್ಯವೇ ಎಂದು ಕೇಳಿದ್ರು. ಪ್ರಭುಪಾದರು ಒಪ್ಪಿದ್ರು. ಒಂದು ಸಣ್ಣ ಐಸ್ ಕ್ರೀಮ್ ತುಂಡನ್ನು ಅವರ ಬಾಯಿಗೆ ಹಾಕಲಾಯಿತು. ಪರಮ ಅದ್ಭುತ ಅಂತ ಹೇಳ್ತಾರೆ ಪ್ರಭುಪಾದರು. ಮುಂದೆ ಕೀರ್ತನಾನಂದರು ಬರ್ತಾರೆ. ಶೀಲ ಪ್ರಭುಪಾದರು ನವವೃಂದಾವನದ ಬಗೆಗೆ ವರದಿ ಕೇಳಿದ್ರು. ಶೀಲ ಪ್ರಭುಪಾದ್ರೆ, ಎಲ್ಲ ಅಲ್ಲಿ ಸುಸೂತ್ರವಾಗಿ ಜರುಗುತ್ತಿದೆ. ನಿಮ್ಮ ಅರಮನೆ ಬಹುತೇಕ ಸಂಪೂರ್ಣವಾಗಿ ಆಗಿದೆ. ಈಗಾಗಲೇ ಅದನ್ನು ನೋಡಲು ಅನೇಕರು ಬರ್ತಾ ಇದ್ದಾರೆ. ಕೆಲವು ತಿಂಗಳಲ್ಲಿ ಅದರ ಕೆಲಸ ಮುಗಿತದೆ. ಮೊನ್ನೆ ನೋಡಲು ಒಳಗೆ ಹೋಗಿದ್ದ ಮಹಿಳೆಯೊಬ್ಬರು ಭಕ್ತರ ಕಡೆ ತಿರುಗಿ ನನ್ನ ಆನಂದವನ್ನು ವಿವರಿಸಲಾರೆ, ಅಷ್ಟು ಅದ್ಭುತವಾಗಿದೆ ಅಂತ ಹೇಳ್ತಾರೆ ಎಂದು ಕೀರ್ತನಾನಂದರು ಅಲ್ಲಿ ಹೇಳಿದರು. ಹೌದು, ಆ ಪ್ರದೇಶದಲ್ಲಿ ಅದು ಅದ್ಭುತವೇ ಎಂದು ಹೇಳಿ ಪ್ರಭುಪಾದರು ಸ್ವಲ್ಪ ಹೊತ್ತು ಏನನ್ನೋ ಧ್ಯಾನಿಸಿದ್ರು. ನಾನು ಯಾವ ಅರಮನೆಗೆ ಹೋಗುತ್ತೇನೋ ನೋಡೋಣ. ತಂದಿದ್ದ ಬೆಳೆ ಬಾಳುವ ಕಾಣಿಕೆಗಳನ್ನೆಲ್ಲ ನವವೃಂದಾವನಕ್ಕೆ ತೆಗೆದುಕೊಂಡು ಹೋಗಿ ಎಂದು ಶೀಲ ಪ್ರಭುಪಾದರು ಕೀರ್ತನಾನಂದರಿಗೆ ಹೇಳ್ತಾರೆ. ನಿಮ್ಗೆ ಹಣ ಬೇಕಾಗ್ತದೆ, ಆದುದರಿಂದ ಅದನ್ನೆಲ್ಲ ತೆಗೆದುಕೊಂಡು ಹೋಗಿ ಅಲ್ಲಿಯೇ ಬಳಸಿ, ಅದು ನನ್ನ ಪ್ರಾರ್ಥನೆ ಅಂತ ಹೇಳ್ತಾರೆ. ವಂದನೆಗಳು, ಆದ್ರೆ ನಮ್ಗೆಲ್ಲ ಮುಖ್ಯವಾಗಿ ಬೇಕಾಗಿರುವುದು ನೀವು ಎಂದು ಕೀರ್ತನಾನಂದರು ಹೇಳಿದರು. ನನಗೂ ಅದು ಇಷ್ಟವೇ. ನಾನು ಉಳಿದುಕೊಂಡ್ರೆ ನೀವು ಇರುವಲ್ಲಿಗೆ ಬಂದು ವಾಸ ಮಾಡುವ ಬಯಕೆ ನನ್ನಲ್ಲಿ ಕೂಡ ತೀವ್ರವಾಗಿ ಇದೆ. ಅದು ತುಂಬಾ ಸಂತೋಷದ ಸಂಗತಿ ಎಂದು ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಅರಮನೆಯ ಚಿತ್ರಗಳನ್ನು ಕೀರ್ತನಾನಂದರು ತಂದಿದ್ರು. ಅವುಗಳನ್ನು ನೋಡಲು ಪ್ರಭುಪಾದರು ಎದ್ದು ಕುಳಿತುಕೊಳ್ತಾರೆ. ನನ್ನ ಕನಸನ್ನು ನನಸಾಗಿ ಮಾಡ್ತಾ ಇದ್ದೀರಾ ಪ್ರಭುಪಾದರು ಹೇಳ್ತಾರೆ. ನಮ್ಮ ವೃಂದಾವನ ಇವನ್ನೆಲ್ಲ ನಾನು ಕನಸಿನಲ್ಲಿ ಕಂಡಿದ್ದೆ, ಆದ್ರೆ ಅದರ ಅದ್ಭುತ ಕಾರ್ಯವನ್ನು ಮಾಡಿದ್ದಾರೆ ಅವರು. ನನ್ನ ಪ್ರಥಮ ಶಿಷ್ಯ. ಆರಂಭದಿಂದಲೂ ನಾನು ಅಂಗಡಿ ಮೊಗಸಾಲೆಯಲ್ಲಿ ಇದ್ದಾಗ ಅವರು ರತ್ನಗಂಬಳಿ, ಬೆಂಚು, ಗಂಟೆ, ದೀಪಗಳನ್ನೆಲ್ಲ ತರ್ತಿದ್ರು. ವೃಂದಾವನದಲ್ಲಿ ಬಲುಮಟ್ಟಿಗೆ ವ್ಯವಹಾರ ನಿಮಿತ್ತವಾಗಿ ಗಿರಿರಾಜರು ಪ್ರಭುಪಾದರನ್ನು ಅನೇಕ ಬಾರಿ ನೋಡಿದ್ದಾರೆ. ಆದ್ರೆ ಒಂದು ದಿನ ವೃಂದಾವನದ ಪೂರ್ಣ ಪ್ರಯೋಜನ ಪಡೆಯಲಿಕ್ಕೆ ಬಯಸ್ತಾರೆ. ಅಲ್ಲಿ ಕೆಲವು ದೇವಾಲಯಗಳನ್ನು ನೋಡಲು ಹೋಗ್ತಾರೆ. ಗುರುಕುಲ ಮಂದಿರದ ಮಾಳಿಗೆಯಲ್ಲಿ ರಾತ್ರಿ ಮಲಗ್ತಾರೆ. ಅರ್ಧರಾತ್ರಿ ಪ್ರಭುಪಾದರು ನಿಮ್ಮನ್ನು ಕಾಣಬಯಸ್ತಾರೆ ಎಂದು ಒಬ್ಬ ಭಕ್ತನನ್ನು ಎಬ್ಬಿಸಿ ಹೇಳಿದ. ಪ್ರಭುಪಾದರು ಯಾವ ಗಳಿಗೆಯಲ್ಲೋ ಕೊನೆ ಹೆಸರೆಳೆದ್ದಾರೆ ಎಂದು ಗಿರಿರಾಜರು ಅವರ ಬಳಿಗೆ ಓಡಿ ಹೋದರು. ಪ್ರಭುಪಾದರು ಹೇಳಬಹುದಾಗಿದ್ದ ಮಾತು ಅವರ ಕೊನೆಯ ಮಾತಾಗುವ ಸಾಧ್ಯತೆ ಕೂಡ ಇತ್ತು. ಅವರು ಪ್ರಭುಪಾದ ಕೋಣೆಗೆ ಬಂದು ನಮಸ್ಕರಿಸಿ ಹಾಸಿಗೆಯ ಸಮೀಪದಲ್ಲೇ ನಿಲ್ತಾರೆ. ನಾನು ಇಲ್ಲದಿದ್ರೂ ಈ ಕೃಷ್ಣ ಪ್ರಜ್ಞಾ ಆಂದೋಲನ ಮುಂದುವರಿಯುತ್ತದೆ ಎಂದು ನಿಮಗೆ ಅನಿಸ್ತದೆಯಾ ಅಂತ ಹೇಳಿ ಪ್ರಭುಪಾದ ಕೇಳ್ತಾರೆ. ಆ ಪ್ರಶ್ನೆ ಕೇಳಲು ಪ್ರಭುಪಾದರು ತಮ್ಮನ್ನು ಈ ಅಪರಾತ್ರಿಯಲ್ಲಿ ಕರೆಸಿದ್ರೆ ಅಂತ ಹೇಳಿ ಗಿರಿರಾಜನಿಗೆ ಇದು ಆಶ್ಚರ್ಯ ಆಗುತ್ತೆ. ನಾವು ಪ್ರಾಮಾಣಿಕರಾಗಿರುವವರೆಗೆ, ಹರೇ ಕೃಷ್ಣ ಸಂಕೀರ್ತನೆ ನಡೆಸುವವರೆಗೆ, ಕೃಷ್ಣ ಪಂಥದ ತತ್ವಗಳನ್ನು ನಿಷ್ಠೆಯಿಂದ ಅನುಸರಿಸುತ್ತಿರುವವರಿಗೆ ಈ ಚಳವಳಿ ಯಶಸ್ವಿಯಾಗ್ತದೆ ಎಂದು ನನಗೆ ಅನಿಸ್ತದೆ ಅಂತ ಹೇಳಿ ಗಿರಿರಾಜರು ಹೇಳ್ತಾರೆ. ಶೀಲ ಪ್ರಭುಪಾದರು ಮೌನವಾಗಿ ಇದ್ರು. ಮಾತನಾಡಿದಾಗ ಒಂದೊಂದು ಶಬ್ದವು ತುಂಬಾ ಕಷ್ಟದಿಂದ ಆಚೆಗೆ ಬರುತ್ತಿರುವಂತೆ ಕಂಡಿತು. ಸಂಸ್ಥೆ ಎಂಬ ಶಬ್ದವನ್ನು ಉಚ್ಚರಿಸಿದ್ರು. ಅನಂತರ ಹೇಳಿದ್ರು, ಸಂಸ್ಥೆಯ ನಿರ್ವಹಣೆ ಮತ್ತು ಭೌತಿಕತೆ. ಇನ್ನೇನಾದ್ರೂ ಇದೆಯೇ ಗಿರಿರಾಜರಿಗೆ? ವಾಸ್ತವವಾಗಿ ಶೀಲ ಪ್ರಭುಪಾದರು ಪಾದ್ರೆ ಅಂತ ಹೇಳ್ತಾರೆ, ದಯವಿಟ್ಟು ನಮ್ಮೊಂದಿಗೆ ನೀವು ಉಳಿಯಿರಿ ಎಂದು ಕೂಗಿಕೊಳ್ಳುವಂತಾಗಿತ್ತು. ಆದ್ರೆ ಅದಕ್ಕೆ ಬದಲಾಗಿ ಇಲ್ಲ ಎಂದರು. ಹಾಗಾದ್ರೆ ಸರಿ ಎಂದರು ಪ್ರಭುಪಾದರು. ಅನಂತರ ಗಿರಿರಾಜರು ನಮಸ್ಕರಿಸಿ ಹೊರಟರು. ಕೋಣೆಯವರೆಗೆ ಬಂದ ಅನಂತರ ಪ್ರಭುಪಾದರು ಹೇಳಿದ್ದ ಸಂಸ್ಥೆಯ ನಿರ್ವಹಣೆ ಮತ್ತು ಭೌತಿಕತೆಯ ಮಾತುಗಳು ಬಗೆಗೆ ಅದರ ಬಗೆಗೇನೆ ಮೆಲುಕು ಹಾಕ್ತಿದ್ರು. ಇಸ್ಕಾನ್ ಬರಿಯ ವ್ಯವಸ್ಥೆ ಮತ್ತೆ ಭೌತಿಕತೆಗಳ ಮೇಲೆ ಉಳಿಯಬಹುದು ಎಂದೇನೂ ಅಲ್ಲ. ಇನ್ನೂ ಹೆಚ್ಚಿನ ಮಟ್ಟದ ಕಾಳಜಿ ಮತ್ತು ಬದ್ಧತೆಯನ್ನು ಪ್ರಭುಪಾದರು ನಿರೀಕ್ಷಿಸಿದಂತೆ ಕಂಡಿತು. ಬಹುಶಃ ಪ್ರಭುಪಾದರು ತಮಗೆ ಹೇಳಬಹುದಾದ ಕೊನೆಯ ಮಾತುಗಳು ಎಂದು ಗಿರಿರಾಜರು ಅಲ್ಲಿ ಯೋಚಿಸ್ತಾ ಇದ್ರು. ಪ್ರಭುಪಾದರು ಪೆನ್ಸಿಲ್ವೇನಿಯಾದ ಫಾರ್ಮ್
ಪ್ರಾಜೆಕ್ಟ್ ಆದ ಗೀತಾನಗರಿಯ ದೇವಾಲಯದ ಅಧ್ಯಕ್ಷ ಪರಮಾನಂದರು ಪ್ರಭುಪಾದರೊಂದಿಗೆ ಇರಲು ಬಂದಿದ್ರು. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಈ ಫಾರ್ಮ್ ಪ್ರಾಜೆಕ್ಟ್ ಅನ್ನು ವ್ಯವಸ್ಥಿತವಾಗಿ ಮಾಡಿ ಸರಳವಾದ ಜೀವನ, ಮಾನವ ಜೀವನ ಇರುವುದೇ ದೈವ ಸಾಕ್ಷಾತ್ಕಾರಕ್ಕಾಗಿ, ಅವರಿಗೆಲ್ಲ ಸಹಾಯ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಪರಮಾನಂದರು ಹೇಳ್ತಾರೆ, ನಾವು ಪ್ರತಿ ಕ್ಷಣದಲ್ಲೂ ನಿಮ್ಮ ಹಾಜರಿಯನ್ನು ಭಾವಿಸ್ತಾ ಇದ್ದೇವೆ. ಶ್ರೀಲ ಪ್ರಭುಪಾದ್ರೆ, ನಿಮ್ಮ ಬೋಧನೆ ಮತ್ತು ಸೂಚನೆಗಳ ಮೂಲಕ ನಾವು ಸರ್ವದಾ ನಿಮ್ಮ ಸೂಚನೆಗಳನ್ನೇ ಕುರಿತು ಧ್ಯಾನಿಸ್ತಾ ಇರ್ತೇವೆ. ವಂದನೆಗಳು. ಶ್ರೀಲ ಪ್ರಭುಪಾದ್ರೆ ಅಂದ್ರು, ನಿಜವಾದ ಹಾಜರಿ ಅಂದ್ರೆ ಅದೇ ಭೌತಿಕ ಹಾಜರಿ, ಅಷ್ಟು ಮಹತ್ವದ ಅಲ್ಲ. ಪರಮಾನಂದರು ತಮ್ಮ ಪತ್ನಿ ಸತ್ಯಭಾಮ ಬರೆದಿದ್ದ ಒಂದು ಪತ್ರವನ್ನು ಹೊರತೆಗಿದ್ದಾರೆ. ಅದನ್ನು ಓದಬಹುದೇ ಎಂದು ಕಮಲಕೃಷ್ಣರಲ್ಲಿ ಕೇಳಿದ್ರು. ಅದಕ್ಕೆ ಪ್ರಭುಪಾದರು ಒಪ್ಪಿದ್ರು. ಕಮಲಕೃಷ್ಣ ಓದ್ತಾರೆ. ಅದರಲ್ಲಿ, ಪೂಜ್ಯ ಶ್ರೀಲ ಪ್ರಭುಪಾದ್ರೆ, ನನ್ನ ಅತ್ಯಂತ ನಮ್ರ ಪ್ರಣಾಮಗಳನ್ನು ದಯವಿಟ್ಟು ಸ್ವೀಕರಿಸಿ. ಪೂಜ್ಯ ಪಾದರಿಗೆ ಮಂಗಳವಾಗಲಿ ಅಂತೇಳಿ ಇತ್ತು. ಈ ಶಾಲು ನಮ್ಮ ಕುರಿಗಳ ಉಣ್ಣೆಯಿಂದಲೇ ತಯಾರಾದದು. ಇದನ್ನು ಗೀತಾನಗರಿಯಲ್ಲಿ ನೂತು ಹೆಣೆಯಲಾಗ್ತಿದೆ. ಇದು ನಾವು ತಯಾರಿಸಿದ ಮೊದಲ ಸಾಲು. ನಾನು ಇದನ್ನು ಸಿದ್ಧಪಡಿಸುವಾಗಲೆಲ್ಲ ನಿಮ್ಮನ್ನೇ ಕುರಿತು ಯೋಚಿಸ್ತಾ ಇದ್ದೆ. ನಿಮ್ಗೆ ಇದನ್ನು ಕಾಣಿಕೆಯಾಗಿ ಸಿದ್ಧಪಡಿಸುವುದು ಹೇಗೆ ಎಂಬ ಊಹೆಯಲ್ಲಿ ಇದ್ದೆ. ಆದರೆ ವಾಸ್ತವವಾಗಿ ದೈವ ಸೇವೆಗೆ ನನ್ನನ್ನು ತೊಡಗಿಸುವ ಕಾಣಿಕೆಯನ್ನು ನೀವು ನೀಡುತ್ತಿದ್ದೀರಾ. ಪೂಜ್ಯ ಪ್ರಭುಪಾದ್ರೆ, ನೀವು ನಮ್ಮ ಗ್ರಂಥ ರಚನೆ ಸಂಪೂರ್ಣವಾಗುವವರೆಗೆ ನಮ್ಮೊಂದಿಗೆ ಇರಲು ಅವಕಾಶ ಮಾಡಿಕೊಡು ಎಂದು ಪ್ರಭು ನರಸಿಂಹದೇವರಿಗೆ ಸದಾ ನಾವು ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೇವೆ. ಆದರೆ ಇಂದು ಆಕಾಶದಿಂದ ಬೀಳುತ್ತಿರುವ ಮಳೆಯು ನಿಮ್ಮ ಅಗಲಿಕೆಗಾಗಿ ದುಃಖಿಸುತ್ತಿರುವ ದೇವತೆಗಳ ಕಣ್ಣೀರು ಎಂದು ನನಗೆ ಅನಿಸ್ತದೆ. ವೃದ್ಧ ಭೀಷ್ಮರು ತೀರಿಕೊಂಡಾಗ ಕೃಷ್ಣ ಕೂಡ ಅಳ್ತಿದ್ದ. ಹಾಗೆಯೇ ನನಗೂ ಅಳಲು ಹಕ್ಕಿದೆ. ನೀವು ಸರ್ವದಾ ನಿಮ್ಮ ಪುಸ್ತಕಗಳಲ್ಲಿ ಹಾಗೂ ಬೋಧನೆಗಳಲ್ಲಿ ಬದುಕಿದ್ದೀರಾ ಎಂಬುದು ಎಷ್ಟೇ ನಿಜವಾದರೂ ಹಾಗೆ ದಾರ್ಶನಿಕ ಭಾವದಿಂದ ನೋಡಲು ನನಗೆ ಸಾಧ್ಯವಾಗ್ತಾ ಇಲ್ಲ. ಶ್ರೀಲ ಪ್ರಭುಪಾದ್ರೆ, ನೀವು ನಿರ್ಗಮಿಸಿದ್ರೆ ನಾನು ನಿಮ್ಮನ್ನು ತುಂಬಾ ಕಳೆದುಕೊಳ್ತೇನೆ. ಸದಾ ಕಾಲ ನಿಮ್ಮ ಸೇವಕಿಯಾಗಿ ಭಕ್ತಳಾಗಿ ಇರಲು ಅವಕಾಶ ಮಾಡಿಕೊಂಡಿರೆಂದು ಪ್ರಾರ್ಥಿಸ್ತೇನೆ. ನಿಮ್ಮ ವಿಧೇಯ ಶಿಷ್ಯೆ ಸತ್ಯಭಾಮ ದಾಸಿ. ಆಕೆಗೆ ಧನ್ಯವಾದ ಹೇಳಿ ಎಂದು ಹೇಳಿ ಪ್ರಭುಪಾದರು ಶಾಲನ್ನು ಕೈಗೆತ್ತಿಕೊಂಡ್ರು. ನಮ್ಮ ಉಣ್ಣೆಯಿಂದ ಮಾಡಿದ ಸಾಲು. ಕಮಲಕೃಷ್ಣರೆಂದ್ರು, ಶ್ರೀಲ ಪ್ರಭುಪಾದ್ರೆ, ಈಗ ವಿಶ್ರಾಂತಿ ತೆಗೆದುಕೊಳ್ಳಿ ಅಂತೇಳಿ. ಆ ಪ್ರಭುಪಾದ್ರೆಂದ್ರು, ಈ ಶಾಲು ಕಾಲ ಮೇಲೆ ಇರ್ಲಿ. ಕಾವಿ ಬಣ್ಣದ ಈ ಶಾಲನ್ನು ದುಪ್ಪಟ್ಟಿಯಂತೆ ಹಾಸಿಗೆಯ ಮೇಲೆ ಹಾಸಲು ಸೂಚಿಸಿದ್ರು. ಮಲಗಿಕೊಂಡಾಗ ಅವರ ಕಣ್ಣಿನಲ್ಲಿ ನೀರು ಹನಿ ಹನಿಯಾಗಿ ಹರಿಯುತ್ತಾ ಇತ್ತು. ಹರೇ ಕೃಷ್ಣ. ನೆಕ್ಸ್ಟ್ ಓದಿ ಮಾತಾಜಿ. ಲತಾ BS ಮಾತಾಜಿ ಓದಿ. ಲತಾ BS ಕೃಷ್ಣ ಮಾತಾಜಿ ಓದ್ತೀನಿ ಮಾತಾಜಿ. ಶೀಲ ಪ್ರಭುಪಾದ ಕಿ ಜಯ. ಇಹಲೋಕವನ್ನು ತ್ಯಜಿಸುವ ಇಚ್ಛೆಯೇ ಶೀಲ ಪ್ರಭುಪಾದರಲ್ಲಿ ಹೆಚ್ಚಾಗುತ್ತಿತ್ತು. ಅವರು ಕುಡಿಯುತ್ತಿಲ್ಲ ಎಂದು ಕಮಲಕೃಷ್ಣರು ಹೇಳಿದಾಗ ಕುಡಿಯಬೇಕು ಎನಿಸುತ್ತಿಲ್ಲ ಎಂದು ಉತ್ತರಿಸಿದರು. ಶೀಲ ಪ್ರಭುಪಾದರೆ, ಏನು ಹೇಳಬೇಕು ನನಗೆಂತೂ ತೋಚುತ್ತಿಲ್ಲ. ಇದು ನಮ್ಮನ್ನು ಚಕಿತಗೊಳಿಸುವಂತಾಗಿದೆ. ಶ್ರೀಕೃಷ್ಣನೇ ಏನಾದರೂ ಮಾಡಬೇಕು ಎಂದು ನಿರೀಕ್ಷಿಸಬಲ್ಲೆ ಅಷ್ಟೇ ಎಂದು ಕಮಲಕೃಷ್ಣರು ಹೇಳಿದರು. ಕಮಲಕೃಷ್ಣರು ಮುಂದುವರಿದು, ನಮಗೀಗ ವೈದ್ಯರ ಸಹಾಯ ಅಗತ್ಯ. ಗಂಡನೊಬ್ಬ ಇರಲೇಬೇಕು ಎಂದು ನೀವೇ ಹೇಳುತ್ತೀರಿ. ಈಗಲೂ ನನಗೆ ಹಾಗೆನ್ನಿಸುತ್ತಿದೆ. ಎಷ್ಟೆಂದರೂ ನಾವು ಯಾರೂ ವೈದ್ಯರಲ್ಲ. ಬೇಡ ಪ್ರಭುಪಾದರೆಂದರು. ನಾವು ಈಗಾಗಲೇ ಆಯುರ್ವೇದ ವೈದ್ಯ ಯೋಗೇಂದ್ರ ದಾಸ್ ಅವರ ಸಹಾಯ ಪಡೆಯುತ್ತಿದ್ದೇವಲ್ಲ, ಅದನ್ನು ಈಗಷ್ಟೇ ನೀವು ಆರಂಭಿಸಿದ್ದೀರಿ. ಕಮಲಕೃಷ್ಣ ಹೇಳಿದರು, ಇದನ್ನು ನಾಳೆ ನೀವು ಬಿಟ್ಟರೂ ಆಶ್ಚರ್ಯವಿಲ್ಲ. ಆಗ ನಮ್ಮ ಗತಿ ವಿಧವಾ ಸ್ಥಿತಿ ಎಂದು ನಗುತ್ತಾ ಪ್ರಭುಪಾದರು ಹೇಳಿದರು. ಮತ್ತೆ ಅವರು ಹೇಳಿದರು, ವಾಸ್ತವವಾಗಿ ಕೃಷ್ಣನೇ ಅಂತಿಮ ಪತಿರಾಯ. ಈ ಲೋಕವನ್ನು ತ್ಯಜಿಸುವ ಪ್ರಭುಪಾದರ ಮನೋಲಹರಿಗೆ ಹೊಂದಿಕೊಳ್ಳಲು ಶಿಷ್ಯರಿಗೆ ಸ್ವಲ್ಪ ಕಷ್ಟವೇ ಆಯಿತು. ಒಮ್ಮೆ ಕೀರ್ತನೆ ನಡೆಯುತ್ತಿದ್ದಾಗ ಕುಡಿಯಲು ಬೇಕೇ ಎಂದು ಉಪೇಂದ್ರರು ಪ್ರಭುಪಾದರಲ್ಲಿ ಕೇಳಿದರು. ಪ್ರಭುಪಾದರು ಬೇಡ ಎಂದಾಗ ಕೆಲವರು ಶಿಷ್ಯರು ಅಳಲಾರಂಭಿಸಿದರು. ಪ್ರಭುಪಾದರು ತಿನ್ನುವುದನ್ನು ಕುಡಿಯುವುದನ್ನು ನಿಲ್ಲಿಸಿದರೆ ಅವರು ತಮ್ಮೊಂದಿಗೆ ಬಹುಕಾಲ ಇರುವುದಿಲ್ಲವಲ್ಲ ಎಂಬುದು ಅವರೆಲ್ಲರ ಚಿಂತೆಯಾಗಿತ್ತು. ಶಿಷ್ಯರೆಲ್ಲ ಪ್ರಭುಪಾದರ ಸಂಕಲ್ಪದೊಂದಿಗೆ ರಾಜಿ ಮಾಡಿಕೊಂಡಂತಾಗಿತ್ತು. ಈ ಲೋಕವನ್ನು ತ್ಯಜಿಸುವುದರ ಕಡೆಗೆ ಪ್ರಭುಪಾದರ ಮನಸ್ಸು ಹರಿಯುತ್ತಿದೆ ಎಂದು ಅವರೆಲ್ಲ ಒಪ್ಪಿಕೊಂಡಿದ್ದರು.
ಆದುದರಿಂದ ತಮ್ಮ ಸಮಸ್ಯೆಗಳಿಂದ ಬೇಡಿಕೆಗಳಿಂದ ಅವರಿಗೆ ಮುಜುಗುರವಾಗಬಾರದೆಂದು ಅವರ ಸುತ್ತ ಕೀರ್ತನ ಸೇವೆ ಮಾಡುತ್ತಾ ಒಪ್ಪಿಕೊಳ್ಳಲಾರಂಭಿಸಿದ್ದರು. ಪ್ರಭುಪಾದರಿಗೆ ಏನು ಬೇಕೋ ಅದನ್ನು ತಾವು ಒಪ್ಪಲೇಬೇಕು. ಆದರೂ ಪ್ರಭುಪಾದರ ನಿರ್ಗಮನದ ವಿಷಯ ಮಾತ್ರ ಅವರಿಗೆ ತಡೆದುಕೊಳ್ಳಲಾಗದ ಸಂಗತಿಯಾಗಿತ್ತು. ಒಪ್ಪಿಕೊಂಡ ಮೇಲೆ ಭಕ್ತರು ಸಮದರ್ಶಿಗಳಾದರು. ಪ್ರಭುಪಾದರನ್ನು ವಿದೇಶದಲ್ಲಿರುವ ರಾಯಭಾರಿಗೆ ಹೋಲಿಸಬಹುದು ಎಂದು ರೂಪಾನುಗರು ಹೇಳಿದರು. ವಿದೇಶಗಳಲ್ಲಿ ಅವರಿಗೆ ಎಷ್ಟೇ ವ್ಯವಹಾರಗಳಿದ್ದರೂ ಅಂತಿಮವಾಗಿ ಅವರು ಹಿಂದಕ್ಕೆ ಬರಲೇಬೇಕಲ್ಲ. ಪ್ರಭುಪಾದರು ತಮ್ಮ ಶಿಷ್ಯರಿಗೆ ಎಲ್ಲವನ್ನೂ ಹೇಳಿಕೊಟ್ಟಿದ್ದಾರೆ. ಈಗ ಸಾಯುವುದು ಹೇಗೆ ಎಂಬುದನ್ನು ಹೇಳಿಕೊಡುತ್ತಿದ್ದಾರೆ ಎಂದು ಜಯಾದ್ವೈತರು ಹೇಳಿದರು. ಪ್ರಭುಪಾದರಿಗೆ ಸ್ವರ್ಗದಲ್ಲಿ ತುಂಬಾ ಜನ ಉತ್ತಮ ಸ್ನೇಹಿತರಿದ್ದಾರೆ ಎಂದು ಇನ್ನೊಬ್ಬ ಭಕ್ತರು ಹೇಳಿದರು. ಅವರ ಮಾತುಕತೆಗಳಲ್ಲಿ ಪರಸ್ಪರ ಸಹಕಾರ ನೀಡುವುದರ ಮಹತ್ವವನ್ನು ಭಕ್ತರೆಲ್ಲ ಒತ್ತಿ ಹೇಳಿದರು. ಇಸ್ಕಾನ್ ಸಂಸ್ಥೆ ಹೇಗೆ ಮುಂದುವರಿಯಬೇಕೆಂಬ ಬಗೆಗೂ ಸಂವಾದ ನಡೆಯುತ್ತಿತ್ತು. ಆದರೆ ಎಲ್ಲ ಮಂಕು. ಮಾತಾಜಿ ಕಂಟಿನ್ಯೂ ಮಾಡ್ಲಾ, ಸ್ಟಾಪ್ ಮಾಡ್ಲಾ ಮಾತಾಜಿ? ಓದಿ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಇಷ್ಟಾದರೂ ಪ್ರಭುಪಾದರು ಕ್ಷಿಪ್ರದಲ್ಲೇ ತಮ್ಮನ್ನು ಅಗಲಿದ್ದಾರೆ ಎಂದು ಕಟುವಾದ ಆದರೆ ಅಪರಿಹಾರ್ಯವಾದ ಸತ್ಯಸ್ಥಿತಿಗೆ ಅವರು ಹೊಂದಿಕೊಳ್ಳಲಾರಂಭಿಸಿದರು. ಖಚಿತವಾಗಿ ತಾವು ಅಗಲುವ ತೀರ್ಮಾನವನ್ನು ಪ್ರಭುಪಾದರು ಸುಸ್ಪಷ್ಟವಾಗಿ ಸೂಚಿಸಿದ ಮೇಲೆ ಶಿಷ್ಯರು ಹತಾಶರಾಗಿದ್ದರು. ಹೆಚ್ಚೆಂದರೆ ಒಂದು ಗಂಭೀರ ಸ್ಥಿತಿ ನೆಲೆಸಿತ್ತು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಹರೇ ಕೃಷ್ಣ. ಗೀತಾ ಮೋಹನ್ ಮಾತಾಜಿ ಓದ್ತಿದ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಓದ್ತಿದ ಮಾತಾಜಿ? ಹಾ ಮಾತಾಜಿ. ಓದಿ ಮಾತಾಜಿ. ಪ್ರಭುಪಾದರ ಒಂದ್ ನಿಮಿಷ ಮಾತಾಜಿ. ಪ್ರಭುಪಾದರ ಸನ್ಯಾಸ ಗುರುಗಳ ಶಿಷ್ಯ ನಾರಾಯಣ ಮಹಾರಾಜರನ್ನು ಕಂಡು ಮೃತ ವೈಷ್ಣವನಿಗೆ ಮಾಡಬೇಕಾದ ಅಂತ್ಯಕ್ರಿಯೆಗಳ ಬಗೆಗೆ ವಿವರಗಳನ್ನು ಸಂಗ್ರಹಿಸುವಂತೆ ಶ್ರೀಲ ಪ್ರಭುಪಾದರು ಶಿಷ್ಯರಿಗೆ ಹೇಳಿದರು. ತಮ್ಮ ಸಮಾಧಿಯನ್ನು ಎಲ್ಲಿ ಸ್ಥಾಪಿಸಬೇಕೆಂಬುದನ್ನು ಹೇಳಿದರು. ತಮ್ಮ ನಿಧನದ ನಂತರ ವೃಂದಾವನದ ಎಲ್ಲ ಮುಖ್ಯ ದೇವಾಲಯಗಳಲ್ಲಿ ಇಸ್ಕಾನ್ ಖರ್ಚಿನಲ್ಲಿ ಉತ್ಸವವನ್ನು ಆಚರಿಸುವಂತೆ ಸೂಚಿಸಿದರು. ಒಂದು ಮಟ್ಟದಲ್ಲಿ ಎಲ್ಲವೂ ಎಂದಿನಂತೆಯೇ ನಡೆಯುತ್ತಿರುವಂತೆ ಕಾಣಿಸುತ್ತಿತ್ತು. ಅಕ್ಟೋಬರ್ ತಿಂಗಳ ಹವೆ ಹಿತಕರವಾಗಿತ್ತು. ಗುರುಕುಲದ ಶಿಷ್ಯರು ತಮ್ಮ ನಿತ್ಯ ವಿಧಿಗಳನ್ನು ಮಾಡುತ್ತಲೇ ಇದ್ದರು. ದೇವರ ಪೂಜೆಯು ಎಂದಿನಂತೆಯೇ ಜರುಗುತ್ತಿತ್ತು. ಆದರೆ ದೇವಾಲಯದ ಮುಂದೆ ಕೆಲಸಗಾರರು ಪ್ರಭುಪಾದರ ಸಮಾಧಿಗೆ ಜಾಗವನ್ನು ಸಿದ್ಧಪಡಿಸಲಾರಂಭಿಸಿದ್ದರು. ಪ್ರಭುಪಾದರ ಆಹಾರ ಪಾನೀಯ ನಿವಾರಣೆಯ ನಂತರ ಕೆಲ ದಿನಗಳಾದ ಮೇಲೆ ತಮಾಲಕೃಷ್ಣರು ಮತ್ತೆ ಮೃದುವಾಗಿ ಪ್ರಯತ್ನಿಸಿದರು. ಇಂದು ಏನು ಕುಡಿಯುತ್ತಿಲ್ಲವೇ? ಶ್ರೀಲ ಪ್ರಭುಪಾದರೆಂದರು. ಹರಿನಾಮ ಅಮೀಯ ವಿಲಾಸವನ್ನು ಕುಡಿಯುತ್ತೇನೆ. ಜಯ ಶ್ರೀಲ ಪ್ರಭುಪಾದ. ಹರಿನಾಮ ಅತ್ಯಂತ ಮಧುರವಾದ ಅಮೃತ ಎಂದರು ಹರಿಶೌರಿಗಳು. ನಿವೃತ್ತ ತ್ರಿಶೇರುಪಗೀಯ ಮಾನಂ ಭವೌಷಧ. ಪ್ರಭುಪಾದರೆಂದರು. ಇದು ಭವೌಷಧ ಹರಿಕೀರ್ತನ. ಜಯಾದ್ವೈತರು ಶ್ಲೋಕದ ಉಳಿದ ಭಾಗವನ್ನು ಹೇಳಿದರು. ಭವೌಷಧಾತ್ ಚೋ ಅತ್ರಂ ಮನೋಭಿರಾಮಾತ್. ಆಹಾ. ಪ್ರಭುಪಾದರೆಂದರು. ಅದರ ಜೊತೆಗೆ ಚರಣಾಮೃತ ಎಂಬ ಆಹಾರ ಮತ್ತು ಔಷಧ ಇವೆಲ್ಲ ನನಗೆ ಆಧಾರವಾಗಿರಲಿ. ಅವರು ಸ್ವತಃ ಉಪವಾಸ ಮಾಡುತ್ತಿದ್ದರೂ ಭಕ್ತರಿಗೆ ಪ್ರಸಾದ ವಿನಿಯೋಗವಾಗುತ್ತಿದೆಯೇ ಎಂದು ವಿಚಾರಿಸಿದರು. ಈ ವೇಳೆಗೆ 100 ಅಥವಾ ಹೆಚ್ಚಿನ ಭಕ್ತರು ದೇವಾಲಯಕ್ಕೆ ಬಂದಿದ್ದರು. ಇನ್ನೂ ಹೆಚ್ಚಿನವರು ಬರುವುದಿತ್ತು. ಈ ಸಲ ಏನು ಹಂಚುತ್ತಿದ್ದಾರೆ? ಪ್ರಭುಪಾದರು ಕೇಳಿದರು. ಅಂದರೆ ಪ್ರಸಾದ ತಾನೆ? ತಮಾಲಕೃಷ್ಣರು ಹೇಳಿದರು. ಇಂದು ದ್ವಾದಶಿಯಲ್ಲವೇ? ತಂಬಿಟ್ಟು ಮತ್ತು ರಸಾಯನ ಬೆಳಿಗ್ಗೆ ಅಷ್ಟೇ. ಮಧ್ಯಾಹ್ನದ ಭೋಜನ ಗಡದ್ದಾಗಿರುತ್ತದೆ, ತುಂಬಾ ಚೆನ್ನಾಗಿರುತ್ತದೆ. ಭಾರತದಲ್ಲಿ ಅನೇಕ ವರ್ಷಗಳಲ್ಲಿ ನಮಗೆ ಸಿಕ್ಕ ಪ್ರಸಾದಗಳಲ್ಲಿ ಇದು ಅತ್ಯುತ್ತಮ. ಪಾಕಪತಿಗಳು ಅಯೋಧ್ಯಪತಿ ಎಂಬ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮಧ್ಯಾಹ್ನದ ಊಟಕ್ಕೆ ಏನು ಮಾಡುತ್ತಾರೆ ಎಂದು ಹೇಳಲೆ? ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಧನ್ಯವಾದ. ಪರಮ ಮಂಗಳ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎಲ್ಲಿಂದ ಮಾತಾಜಿ? ಪ್ರಭುಪಾದರು ಲಘುವಾಗಿ ತಲೆ ಆಡಿಸಿದ್ರು. ಹರೇ ಕೃಷ್ಣ. ಪ್ರಭುಪಾದರು ಲಘುವಾಗಿ ತಲೆ ಆಡಿಸಿದರು. ಬೇಳೆ ಮತ್ತು ಹಾಲು ಸಬ್ಜಿ ಅಲ್ಲದೆ
ಅವು ಪ್ರತಿನಿತ್ಯ ಮಸಾಲೆ ಹಾಕಿ ಬಂಡಿ, ದಾಲ್, ರೊಟ್ಟಿ, ಅನ್ನ, ಸೇಬಿನ ಚಟ್ನಿ ಮತ್ತು ದಹಿ ರಹಿತ ತಯಾರಿಸುತ್ತಾರೆ ಎಂದರು ತಮಾಲಕೃಷ್ಣ. ಅಯೋಧ್ಯಾಪತಿಗಳಿಗೆ ಯಾರು ನೆರವಾಗುತ್ತಿದ್ದಾರೆ ಎಂದು ಪ್ರಭುಪಾದರು ವಿಚಾರಿಸಿದರು. ಏಕೆಂದರೆ ಅಯೋಧ್ಯಾಪತಿಗಳು ಕೂಲಿ ಅಡುಗೆಯವರನ್ನು ನೇಮಿಸಿಕೊಳ್ಳಲು ಒಪ್ಪುತ್ತಿರಲಿಲ್ಲ. ಭಕ್ತರ ಸಹಾಯ ಮಾಡುತ್ತಿದ್ದಾರೆ. ಅಡುಗೆ ತುಂಬಾ ರುಚಿಕರವಾಗಿತ್ತು. ಸುಮಾರು 125 ಭಕ್ತರು ಒಟ್ಟಿಗೆ ಕುಳಿತು ಪ್ರಸಾದವನ್ನು ಸೇವಿಸುತ್ತಾರೆ. ಅತಿಥಿ ಗೃಹವು ಅತಿಥಿಗಳು ಸೇರುತ್ತಾರೆ. ಎಲ್ಲರೂ ಒಟ್ಟಿಗೆ ಪ್ರಸಾದ ಸ್ವೀಕರಿಸುತ್ತಾರೆ ಎಂದು ತಮಾಲಕೃಷ್ಣರು ಹೇಳಿದರು. ಎಲ್ಲರಿಗೂ ಇಷ್ಟವಾಯಿತು ಎಂದರು ಪ್ರಭುಪಾದರು ನಗುತ್ತಾ. ಧಾರಾಳವಾಗಿ ಎಂದು ಆ ಕೋಣೆಯಲ್ಲಿದ್ದ ಭಕ್ತರೆಲ್ಲ ಒಕ್ಕರಲಿಂದ ಹೇಳಿದರು. ಅವರೆಲ್ಲರೂ ಪ್ರಭುಪಾದರ ಆಸೆಗೆ ಸುತ್ತ ನೆರೆದರು. ಒಳ್ಳೆಯದು ಎಂದರು ಪ್ರಭುಪಾದರು. ನೀವು ಆದರ್ಶ ತಂದೆ ಎಂದು ಭಕ್ತರಲ್ಲಿ ಒಬ್ಬರು ಹೇಳಿದರು. ನೀವು ನಮಗೆ ಎಲ್ಲ ಒದಗಿಸಿಕೊಟ್ಟಿದ್ದೀರಿ. ವಾಸಕ್ಕೆ ಮನೆ, ತಿನ್ನಲು ಆಹಾರ ಎಲ್ಲ ಅಲ್ಲದೆ ನಮಗೆ ಆತ್ಮ ಸಂಸ್ಕಾರದಲ್ಲೂ ತರಬೇತಿ ನೀಡಿದ್ದೀರಿ. ತುಂಬಾ ಆಳವಾದ ಧ್ವನಿಯಲ್ಲಿ ಎಂದು ಪ್ರಭುಪಾದರು. ಎಲ್ಲ ಸೇರಿ ನಾಮ ಸಂಕೀರ್ತನೆ ಮಾಡಿ ಎಂದು ಹೇಳಿದರು. ಭಕ್ತರೆಲ್ಲರ ಕೀರ್ತನೆಯನ್ನು ಆರಂಭಿಸಿದರು. ಶ್ರೀಲಾ ಪ್ರಭುಪಾದರು ಹಾಸಿಗೆಯಲ್ಲಿ ಅವರ ತಲೆ ಹಿಂಭಾಗದಲ್ಲಿದ್ದ ಒಂದು ಮಿಣಕು ದೀಪವನ್ನು ಬಿಟ್ಟರೆ ಕೋಣೆಯ ತುಂಬಾ ಕತ್ತಲೆಯಿಂದ ಕೂಡಿತು. ಲಯವನ್ನು ಅನುಸರಿಸಲು ಒಂದೇ ಒಂದು ಚಿಕ್ಕ ಕರ್ತಾಳವನ್ನು ಜೋಡಿಯನ್ನು ಬಳಸಿಕೊಂಡು ಭಕ್ತರು ನಿಲುಧ್ವನಿಯಲ್ಲಿ ಕೀರ್ತನೆ ಮಾಡುತ್ತಿದ್ದರು. ತ್ರಿಪುರಾರಿ ಸ್ವಾಮಿಗಳು ಶ್ರೀಲಾ ಪ್ರಭುಪಾದರ ಪಾದಗಳನ್ನು ಉಜ್ಜುತ್ತಿದ್ದರು. ಜಿ ಬಾಲಗಾಲನು ತಮಾಲಕೃಷ್ಣನ ಎಡತೋಳನ್ನು ಉಜ್ಜುತ್ತಿದ್ದರು. ಇದ್ದಕ್ಕಿದ್ದಂತೆ ಮಥುರಾದ ದೇವಾನಂದ ಸರಸ್ವತಿ ಮಠದ ನಾರಾಯಣ ಮಹಾರಾಜರು ತಮ್ಮ ಕಡೆಗೆ ಇವರಿಬ್ಬರೊಂದಿಗೆ ಪ್ರವೇಶಿಸಿದರು. ಪ್ರಭುಪಾದರು ಶಿಷ್ಯರು ಕೂಡಲೇ ಅವರಿಗೆ ಹಾಸಿಗೆ ಸಮೀಪದಲ್ಲಿ ಜಾಗ ಬಿಟ್ಟು ಕೊಟ್ಟರು. ಶ್ರೀಲಾ ಪ್ರಭುಪಾದರು ಮಾತನಾಡಲಾರಂಭಿಸಿದರು. ಅವರ ಧ್ವನಿ ಎಷ್ಟು ಕ್ಷೀಣವಾಗುತ್ತಿತ್ತೆಂದರೆ ಅದನ್ನು ನಾರಾಯಣ ಮಹಾರಾಜರು ಮುಂದೆ ಬಾಗಬೇಕಾಯಿತು. ಮಾತುಕತೆ ಆರಂಭವಾಗುತ್ತಿದ್ದುದನ್ನು ಕಂಡು ಕೋಣೆಯಲ್ಲಿದ್ದ ಸುಮಾರು 15-20 ಶಿಷ್ಯರು ಹತ್ತಿರ ಬಂದರು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಪಾರ್ವತಮ್ಮ ಮಾತಾಜಿ ಓದಿ. ಮಾತಾಜಿ ಬೈಕೆ ಆಗಿತ್ತು, ಅಲ್ಲಿಗಾಗಿತ್ತಲ್ವ ಮಾತಾಜಿ? ಹೌದು. ಶ್ರೀಲ ಪ್ರಭುಪಾದರು ಆರಂಭಿಸಿದ್ರು. ಅಲ್ಲಿಂದ ಪ್ರಭುಪಾದರು ಆರಂಭಿಸಿದರು. ಶ್ರೀಲ ಪ್ರಭುಪಾದರು ಅಂದರೆ ಗುರು ಮಹಾರಾಜ್ ಭಕ್ತಿ ಸಿದ್ಧಾಂತ ಸರಸ್ವತಿಗಳು ನೀವು ಮಾಡಬೇಕು ಎಂದು ಹೇಳಿದರು. ಅದೇ ಅವರ ಬಯಕೆಯಾಗಿತ್ತು. ನಾವೆಲ್ಲ ಒಟ್ಟಾಗಿ ಸೇರಿ ಪ್ರಚಾರ ಕಾರ್ಯ ಮಾಡಬೇಕೆಂಬುದು ಅವರ ಇನ್ನೊಂದು ಬಯಕೆಯಾಗಿತ್ತು. ಹೌದು, ನಿಜ ಎಂದು ನಾರಾಯಣ ಮಹಾರಾಜರು ಹೇಳಿದರು. ನಾನು ಒಂದು ಕ್ಷಣವನ್ನು ವ್ಯರ್ಥ ಮಾಡಲಿಲ್ಲ. ನನ್ನ ಕೈಲಾದ ಪ್ರಯತ್ನ ಮಾಡಿದೆ. ಅದು ಸ್ವಲ್ಪ ಮಟ್ಟಿಗೆ ಯಶಸ್ವಿಯಾಯಿತು ಎಂದರು ಶ್ರೀಲ ಪ್ರಭುಪಾದರು. ಅವರ ಗಂಟಲು ಭಾವುಕತೆಯಿಂದ ಗದ್ಗದಿತವಾಗಿತ್ತು. ನಾವೆಲ್ಲ ಒಟ್ಟು ಸೇರಿ ಕೆಲಸ ಮಾಡಿದರೆ ಕೃಷ್ಣ ಪ್ರಜ್ಞೆಯು ಜಗತ್ತಿನ ಪ್ರತಿ ಹಳ್ಳಿ ಪಟ್ಟಣಕ್ಕೂ ವ್ಯಾಪಿಸುತ್ತದೆ ಎಂದು ಚೈತನ್ಯ ಮಹಾಪ್ರಭು ವಾಣಿ ನಿಜವಾಗುತ್ತದೆ. ಸಂಕೀರ್ತನೆಯಿಂದ ಅನೇಕ ಅನುಕೂಲಗಳಿವೆ. ನನ್ನ ಬದುಕು ತುದಿಗಟ್ಟಕ್ಕೆ ಬಂದಿದೆ. ನೀವೆಲ್ಲ ನನ್ನ ತಪ್ಪುಗಳನ್ನು ಉಡಿಯಲ್ಲಿ ಹಾಕಿಕೊಳ್ಳಬೇಕೆಂಬುದು ನನ್ನ ಬಯಕೆ. ದೈವ ಸಹೋದರರೇ, ಪ್ರಚಾರ ಕಾರ್ಯದಲ್ಲಿ ತೊಡಗಿದಾಗ ಒಮ್ಮೊಮ್ಮೆ ವಿರಸ ವಿವಾದಗಳು ಹುಟ್ಟಿಕೊಳ್ಳುವುದುಂಟು. ನಾನು ಕೂಡ ಅಂತಹ ತಪ್ಪುಗಳನ್ನು ಮಾಡಿರಲೂಬಹುದು. ಸ್ವಲ್ಪ ಮೇಲೆ ಮಾಡಿ ಮಾತಾಜಿ. ಸ್ವಲ್ಪ ಮೇಲೆ ಮಾಡಿ ಮಾತಾಜಿ. ಮಾಡಿರಲೂಬಹುದು. ಎಲ್ಲರೂ ನನ್ನನ್ನು ಕ್ಷಮಿಸುವಂತೆ ದಯವಿಟ್ಟು ಕೇಳಿಕೊಳ್ಳಿ. ನಾನು ತೀರಿಕೊಂಡ ಮೇಲೆ ನೀವೆಲ್ಲ ಒಟ್ಟಾಗಿ ಕುಳಿತು ನನಗಾಗಿ ಒಂದು ಉತ್ಸವ ಅಥವಾ ಹಬ್ಬವನ್ನು ಮಾಡಲು ನಿರ್ಧಾರ ಮಾಡಿಕೊಳ್ಳಿ. ನಾವು ಎಷ್ಟು ಕೊಡಬೇಕು ಹೇಳಿ. ಇದರ ಬಗೆಗೆ ನಿಮ್ಮ ಅಭಿಪ್ರಾಯ ಏನು? ತಾವು ಏನೇ ನಿರ್ದೇಶನಗಳನ್ನು ನೀಡಿದರೂ ನಾನು ಅತ್ಯಂತ ಪ್ರಾಮಾಣಿಕತೆಯಿಂದ ಅವುಗಳನ್ನು ಅನುಸರಿಸುತ್ತೇನೆ. ನೀವು ನನ್ನ ಗುರುಗಳು ಎಂದು ಪರಿಗಣಿಸಿದ್ದೇನೆ ಎಂದು ನಾರಾಯಣ ಮಹಾರಾಜರು ಹೇಳಿದರು. ಶ್ರೀಲ ಪ್ರಭುಪಾದರು ಏನೇನು ನಿರ್ಮಿಸಿದ್ದಾರೋ ಅದನ್ನೆಲ್ಲ ಕಾಪಾಡಬೇಕಾದದ್ದು ಪ್ರತಿಯೊಬ್ಬರ ಕರ್ತವ್ಯ ಎಂದು ನಾರಾಯಣ ಮಹಾರಾಜರು ಮೇಲೆ ಮಾಡಿ ಮಾತಾಜಿ. ನಾರಾಯಣ ಮಹಾರಾಜರು ಹೇಳಿದರು. ತನ್ನಿಂದ ಆಗುವ ಎಲ್ಲ ಸಹಾಯವನ್ನು ಮಾಡುವುದಾಗಿ ಮಾತು ಕೊಟ್ಟರು. ಆಗ ಮಥುರಾ ವೃಂದಾವನಗಳಲ್ಲಿ ದೇವಾಲಯ ಹೊಂದಿರುವ ಎಲ್ಲ ದೈವ ಸಹೋದರರು ಬಂದಿದ್ದಾರೆಯೇ ಎಂದು ಮೇಲೆ ಮಾಡಿ ಮಾತಾಜಿ.
ಮಾತಾಜಿ ಮೇಲೆ ಮಾಡಿ. ಹರೇ ಕೃಷ್ಣ ಮಾತಾಜಿ. ಬಂದಿದ್ದಾರೆಯೇ ಎಂದು ಶ್ರೀಲ ಪ್ರಭುಪಾದರು ಕೇಳಿದಾಗ ಬಹುಪಾಲಿನ ದೈವ ಸಹೋದರರು ಹೊರಗೆ ಹೋಗಿದ್ದಾರೆ ಎಂದು ನಾರಾಯಣ ಮಹಾರಾಜರು ಹೇಳಿದರು. ಕ್ಷಮಿಸುವಂತೆ ಕೋರಿದ ಶ್ರೀಲ ಪ್ರಭುಪಾದರ ಮಾತನ್ನು ಕುರಿತಂತೆ ನಾರಾಯಣ ಮಹಾರಾಜರು ಹೇಳಿದರು, ಅವೆಲ್ಲ ಕ್ಷುಲ್ಲಕ ವಿಷಯಗಳು. ಇಂತಹ ವಿಶ್ವವ್ಯಾಪಿ ಪ್ರಚಾರ ಕಾರ್ಯದಲ್ಲಿ ಅಲ್ಲೊಂದು ಇಲ್ಲೊಂದು ಸಣ್ಣ ಪುಟ್ಟ ತಪ್ಪುಗಳಾದರೆ ಹೆಚ್ಚು ಬಾಧಕವೇನಲ್ಲ. ಎಲ್ಲ ಸರಿ. ನೀವು ಏನೇ ಮಾಡಿದರೂ ಖಂಡಿತ ಮಾನವ ಸಮಾಜದ ಒಳಿತಿಗಾಗಿಯೇ ಮಾಡಿದ್ದೀರಿ. ಸ್ವಫಲಾಪೇಕ್ಷೆ ನಿಮ್ಮಲ್ಲಿಲ್ಲ. ಎಲ್ಲವನ್ನು ದೈವಾಸಕ್ತಿಯಿಂದ ಮಾಡಿದ್ದೀರಿ. ಅಲ್ಲದೆ ಇದನ್ನೆಲ್ಲ ತಲೆಗೆ ಹಚ್ಚಿಕೊಳ್ಳಬಾರದು ಎಂದು ಅವರು ಶ್ರೀಲ ಪ್ರಭುಪಾದರಿಗೆ ಸಲಹೆ ನೀಡಿದರು. ನಿಮ್ಮ ಶಿಷ್ಯರೆಲ್ಲ ತುಂಬಾ ಸಂಭಾವಿತರು ಮತ್ತು ಪರಂಪರೆಯನ್ನು ಉಳಿಸಿಕೊಂಡು ಹೋಗಲು ಸಮರ್ಥರಾಗಿದ್ದಾರೆ ಎಂದರು. ಮೇಲೆ ಮಾಡಿ ಮಾತಾಜಿ. ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮಾತಾಜಿ ಇನ್ನು ಓದಿಸ್ಬೇಕಾ ಮಾತಾಜಿ? ಸಾಕು ಮಾತಾಜಿ, ಅದ್ ಮ್ಯೂಟ್ ಮಾಡಿದ್ದೆ, ಫೋನ್ ಒಂದು ಬಂದಿದೆ. ಓಕೆ ಮ್ಯಾಮ್. ಇಲ್ಲಿ ಇಹಲೋಕವನ್ನು ತ್ಯಜಿಸುವ ಇಚ್ಛೆಯೇ ಶ್ರೀಲ ಪ್ರಭುಪಾದರಲ್ಲಿ ಹೆಚ್ಚಾಗ್ತಾ ಇತ್ತು. ಅವರು ಈ ರಂಚ್ತಾರೆ ಒಂದು ಉಲಾಯ್ ಪಂಚಲಿ ಅವರು ಕುಡಿಯುತ್ತಿಲ್ಲ ಎಂದು ಕಮಾಲ ಕೃಷ್ಣರು ಹೇಳಿದಾಗ ಕುಡಿಯಬೇಕು ಎನಿಸುತ್ತಿಲ್ಲ ಎಂದು ಉತ್ತರಿಸಿದರು. ನೋಡಿ ಹೇಳಿದ್ರ ಕೇಳುದಿಲ್ಲ, ಒಳಗೋಗಿ ಮಾತನಾಡಿ ಅಂತ ಹೇಳಿದ್ರೆ ಕೇಳುದು. ಇಲ್ಲಿ ಶ್ರೀಲ ಪ್ರಭುಪಾದ್ರೆ ಏನ್ ಹೇಳ್ಬೇಕು? ನಾನ್ ಮಾತನಾಡುದು ಕೇಳ್ತದಲ್ಲ ಮಾತಾಜಿ? ಹೌದು ಮಾತಾಜಿ. ಮಾತಾಜಿ, ಹಾ, ಶ್ರೀಲ ಪ್ರಭುಪಾದ್ರೆ ಏನ್ ಹೇಳ್ಬೇಕು? ನನಗಂತೂ ಏನು ತೋಚುದೇ ಇಲ್ಲ. ಇದು ನಮ್ಮನ್ನು ಆಶ್ಚರ್ಯಚಕಿತಗೊಳಿಸುವಂತಾಗಿದೆ. ಶ್ರೀಕೃಷ್ಣನೇ ಏನಾದ್ರೂ ಮಾಡ್ಬೇಕು ಎಂದು ನಿರೀಕ್ಷಿಸಬಲ್ಲೆ ಅಷ್ಟೇ ಅಂತ ಹೇಳಿ ತಮಾಲ ಕೃಷ್ಣ ಹೇಳ್ತಾರೆ. ತಮಾಲ ಕೃಷ್ಣರು ಮುಂದುವರಿದು, ನಮಗೀಗ ವೈದ್ಯರ ಸಹಾಯ ಅಗತ್ಯ ಉಂಟು. ಗಂಡನೊಬ್ಬ ಇರಲೇಬೇಕು ಅಂತ ಹೇಳಿ ನೀವು ಹೇಳ್ತೀರಲ್ಲ, ಈಗಲೂ ನನಗೆ ಹಾಗೆ ಅನಿಸ್ತದೆ. ಎಷ್ಟೆಂದ್ರು ನಾವು ಯಾರು ವೈದ್ಯರಲ್ಲವಲ್ಲ ಅಂತ ಹೇಳ್ತಾರೆ. ನಾವ್ಯಾರು ಡಾಕ್ಟರ್ ಅಲ್ಲ. ಈಗ ಬೇಡ ಅಂತ ಹೇಳಿ ಪ್ರಭುಪಾದ್ರು ಹೇಳ್ತಾರೆ. ನಾವು ಈಗಾಗಲೇ ಆರ್ಯ ವೈದ್ಯ, ಆಯುರ್ವೇದ ವೈದ್ಯ ಅಲ್ಲಿ ಯೋಗೇಂದ್ರ ದಾಸ್ ಅವರ ಸಹಾಯ ಪಡೆಯುತ್ತಿದ್ದೇವಲ್ಲ ಅಂತ ಹೇಳ್ತಾರೆ. ಅದನ್ನು ಈಗಷ್ಟೇ ನೀವು ಆರಂಭಿಸ್ತಾ ಇದ್ದೀರಿ. ತಮಲ ಕೃಷ್ಣ ಹೇಳ್ತಾರೆ, ಇದನ್ನು ನಾಳೆ ನೀವು ಬಿಟ್ರೂ ಆಶ್ಚರ್ಯವಿಲ್ಲ. ಆಗ ನಮ್ಮ ಗತಿ ಏನು ಅಂತ ಕೇಳ್ತಾರೆ. ವಿಧವಾ ಸ್ಥಿತಿ ಅಂತ ಹೇಳಿ ಪ್ರಭುಪಾದ್ರು ಅಲ್ಲಿ ನಗುತ್ತಾ ಹೇಳ್ತಾರೆ. ಆದ್ರೆ ವಾಸ್ತವವಾಗಿ ಕೃಷ್ಣನೇ ಅಂತಿಮ ನನ್ನ ಪತಿರಾಯ ಅಂತ ಹೇಳ್ತಾರೆ. ಇಹಲೋಕವನ್ನು ತ್ಯಜಿಸುವ ಪ್ರಭುಪಾದರ ಮನೋಲಹರಿಗೆ ಹೊಂದಿಕೊಳ್ಳಲು ಶಿಷ್ಯರಿಗೆ ತುಂಬಾ ಕಷ್ಟ ಆಗ್ತದೆ. ಒಮ್ಮೆ ಕೀರ್ತನೆ ನಡೆಯುತ್ತಿದ್ದಾಗ ಕುಡಿಯಲು ಬೇಕೇ ಅಂತ ಉಪೇಂದ್ರರು ಪ್ರಭುಪಾದ್ರನ್ನು ಕೇಳ್ತಾರೆ. ಪ್ರಭುಪಾದ್ರು ಬೇಡ ಎಂದಾಗ ಕೆಲವು ಶಿಷ್ಯರು ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರಭುಪಾದ್ರು ತಿನ್ನುವುದನ್ನು ಕುಡಿಯುವುದನ್ನು ನಿಲ್ಲಿಸಿದ್ರೆ ಅವರು ತಮ್ಮೊಂದಿಗೆ ಬಹುಕಾಲ ಇರುವುದಿಲ್ಲವಲ್ಲ ಎಂಬುದರ ಅವರೆಲ್ಲರ ಚಿಂತೆ. ಶಿಷ್ಯರೆಲ್ಲ ಪ್ರಭುಪಾದರ ಸಂಕಲ್ಪದೊಂದಿಗೆ ರಾಜಿ ಮಾಡಿಕೊಂಡಂತಾಗಿದೆ. ಇಹಲೋಕವನ್ನು ತ್ಯಜಿಸುವುದರ ಕಡೆಗೆ ಪ್ರಭುಪಾದರ ಮನಸ್ಸು ಹರಿಯುತ್ತಿದೆ ಎಂದು ಅವರೆಲ್ಲ ಒಪ್ಪಿಕೊಂಡಿದ್ರು. ಆದುದರಿಂದ ತಮ್ಮ ಸಮಸ್ಯೆಗಳಿಂದ, ಬೇಡಿಕೆಗಳಿಂದ ಅವರಿಗೆ ಮುಜುಗರವಾಗಬಾರದೆಂದು ಅವರ ಸುತ್ತ ಕೀರ್ತನ ಸೇವೆ ಮಾಡುತ್ತಾ ಒಪ್ಪಿಕೊಳ್ಳಲು ಆರಂಭಿಸಿದ್ರು. ಪ್ರಭುಪಾದರಿಗೆ ಏನ್ ಬೇಕು ಅದನ್ನು ತಾವು ಒಪ್ಪಲೇಬೇಕು ಅಂತ. ಆದ್ರೂ ಪ್ರಭುಪಾದರ ನಿರ್ಗಮನದ ವಿಷಯ ಮಾತ್ರ ಅವರಿಗೆ ಅದು ತಡೆದುಕೊಳ್ಳಿಕ್ಕೆ ಆಗದ ಸಂಗತಿಯಾಗಿದೆ. ಒಪ್ಪಿಕೊಂಡ ಮೇಲೆ ಭಕ್ತರು ಸಮದರ್ಶಿಗಳಾದ್ರು. ಪ್ರಭುಪಾದರನ್ನು ವಿದೇಶದಲ್ಲಿರುವಾಗ ರಾಯಭಾರಿಗೆ ಹೊಳಿಸಬಹುದು ಎಂದು ರೋಪಾನುಗರು ಹೇಳ್ತಾರೆ. ವಿದೇಶಗಳಲ್ಲಿ ಅವರಿಗೆ ಎಷ್ಟೇ ವ್ಯವಹಾರಗಳು ಇದ್ರೂ ಕೂಡ ಅಂತಿಮವಾಗಿ ಅವರು ಹಿಂದಕ್ಕೆ ಬರಲೇಬೇಕಲ್ಲ. ಪ್ರಭುಪಾದರು ತಮ್ಮ ಶಿಷ್ಯರಿಗೆ ಎಲ್ಲವನ್ನೂ ಹೇಳಿಕೊಟ್ಟಿದ್ದಾರೆ. ಈಗ ಸಾಯುವುದು ಹೇಗೆ ಎಂಬುದನ್ನು ಕೂಡ ಹೇಳಿಕೊಡ್ತಿದ್ದಾರೆ ಅಂತ ಹೇಳಿ ಜಯ ಅದ್ವೈತರು ಅವರು ಹೇಳ್ತಾರೆ. ಪ್ರಭುಪಾದರಿಗೆ ಸ್ವರ್ಗದಲ್ಲಿ ತುಂಬಾ ಜನ ಉತ್ತಮ ಸ್ನೇಹಿತರು ಇದ್ದಾರೆ ಎಂದು ಇನ್ನೊಬ್ಬ ಭಕ್ತರು ಹೇಳ್ತಾರೆ. ಅವರ ಮಾತುಗಳಲ್ಲಿ ಪರಸ್ಪರ ಸಹಕಾರ ನೀಡುವುದರ ಮಹತ್ವವನ್ನು ಭಕ್ತರೆಲ್ಲ ಒತ್ತಿ ಹೇಳ್ತಾರೆ. ಇಸ್ಕಾನ್ ಸಂಸ್ಥೆ ಹೇಗೆ ಮುಂದುವರಿಬೇಕು ಎಂಬ ಬಗೆಗೂ ಕೂಡ ಇಲ್ಲಿ ಸಂವಾದ ನಡೆಯುತ್ತಾ ಇರ್ತದೆ. ಎಲ್ಲರೂ ಮಂಕು ಆಗಿ ಇದ್ದಾರೆ. ಈಗ ಇಷ್ಟಾದ್ರೂ ಪ್ರಭುಪಾದರು ಶೀಘ್ರದಲ್ಲೇ ತಮ್ಮನ್ನು ಅಗಳಲಿದ್ದಾರೆ ಎಂದು ಕಟುವಾದ ಆದರೆ ಅಪರಿಹಾರ್ಯವಾದ ಈ ಸತ್ಯಸ್ಥಿತಿಗೆ
ಅವರು ಹೊಂದಿಕೊಳ್ಳಲು ಆರಂಭಿಸಿದ್ರು. ಖಚಿತವಾಗಿ ತಾವು ಅಗಲುವ ತೀರ್ಮಾನವನ್ನು ಪ್ರಭುಪಾದರು ಸುಸ್ಪಷ್ಟವಾಗಿ ಸೂಚಿಸಿದ ಮೇಲೆ ಶಿಷ್ಯರೆಲ್ಲ ಹತಾಶರಾಗಿದ್ರು. ಹೆಚ್ಚೆಂದರೆ ಒಂದು ಗಂಭೀರ ಸ್ಥಿತಿ ನೆಲೆಸಿತ್ತು. ಪ್ರಭುಪಾದ್ರ ಸನ್ಯಾಸ ಗುರುಗಳ ಶಿಷ್ಯ ನಾರಾಯಣ ಮಹಾರಾಜರನ್ನು ಕಂಡು ಮೃತ ವೈಷ್ಣವನಿಗೆ ಮಾಡಬೇಕಾದ ಅಂತ್ಯಕ್ರಿಯೆಗಳ ಬಗೆಗೆ ವಿವರಗಳನ್ನು అదే లేస్తారు కదా. ಹರೇ ಕೃಷ್ಣ, ಮ್ಯೂಟ್ ಮಾಡ್ಕೊಳ್ಳಿ. ವಿವರಗಳನ್ನು ಸಂಗ್ರಹಿಸುವಂತೆ ಶ್ರೀಲ ಪ್ರಭುಪಾದರು ಶಿಷ್ಯರಿಗೆ ಹೇಳ್ತಾರೆ. ತಮ್ಮ ಸಮಾಧಿಯನ್ನು ಎಲ್ಲಿ ಸ್ಥಾಪಿಸಬೇಕಂತ ಹೇಳ್ತಾರೆ. ತಮ್ಮ ನಿಧನದ ನಂತರ ವೃಂದಾವನದ ಎಲ್ಲಾ ಮುಖ್ಯ ದೇವಾಲಯಗಳಲ್ಲಿ ಕೂಡ ಇಸ್ಕಾನ್ನ ಖರ್ಚಿನಲ್ಲಿ ಉತ್ಸಾಹವನ್ನು ಆಚರಿಸಬೇಕು ಅಂತ ಹೇಳಿ ಸೂಚಿಸ್ತಾರೆ. ಒಂದು ಮಟ್ಟದಲ್ಲಿ ಎಲ್ಲವೂ ಎಂದಿನಂತೆ ನಡೆಯುತ್ತಿರುವಂತೆ ಕಾಣಿಸ್ತಿತ್ತು. ಅಕ್ಟೋಬರ್ ತಿಂಗಳ ಹವೆ ಹಿತಕರವಾಗಿ ಇತ್ತು. ಗುರುಕುಲದ ಶಿಷ್ಯರು ತಮ್ಮ ನಿತ್ಯ ವಿಧಿಗಳನ್ನು ಮಾಡುತ್ತಲೇ ಇದ್ರು. ದೇವರ ಪೂಜೆ ಎಂದಿನಂತೆ ಜರುಗ್ತಿತ್ತು. ಆದ್ರೆ ದೇವಾಲಯದ ಮುಂದೆ ಕೆಲಸಗಾರರು ಪ್ರಭುಪಾದ್ರ ಸಮಾಧಿಗೆ ಜಾಗವನ್ನು ಸಿದ್ಧಪಡಿಸಲಿಕ್ಕೆ ಆರಂಭಿಸಿದ್ರು. ಪ್ರಭುಪಾದ್ರ ಆಹಾರ ಪಾನೀಯ ನಿರಾಕರಣೆ ಆನಂತರ ಕೆಲ ದಿನಗಳಾದ ಮೇಲೆ ತಮಾಲ ಕೃಷ್ಣರು ಮತ್ತೆ ಮೃದುವಾಗಿ ಪ್ರಯತ್ನಿಸ್ತಾರೆ. ಇಂದು ನೀವು ಏನನ್ನೂ ಕುಡಿಯುವುದಿಲ್ಲವೇ ಅಂತೇಳಿ. ಆಗ ಶ್ರೀಲ ಪ್ರಭುಪಾದರೆಂದ್ರು, ಹರಿನಾಮ ಅಮೀಯ ವಿಲಾಸವನ್ನು ನಾನು ಕುಡಿಯುತ್ತೇನೆ. ಜಯಶೀಲ ಪ್ರಭುಪಾದ. ಹರಿನಾಮ ಅತ್ಯಂತ ಮಧುರವಾದ ಅಮೃತ ಅಂತ ಹೇಳಿ ಹರಿಸೌರಿಗಳು ಹೇಳಿ. ನಿರ್ವೃತ್ತ ತ್ರಸೈ ರೂಪಾಗಿಯ ಮಾನ ಭವ ಔಷಧ ಅಂತಂದ್ರೆ ಇಲ್ಲಿ ಎರಡನೇದಾಗಿ ಅವ್ರು ಏನ್ ಹೇಳ್ತಾರೆ, ಭವ ಔಷಧ, ಹರಿ ಕೀರ್ತನವೇ ನನ್ಗೆ ಭವ ಔಷಧ ಅಂತ ಹೇಳಿ. ಜಯ ಅದ್ವೈತರು ಶ್ಲೋಕದ ಉಳಿದ ಭಾಗವನ್ನು ಹೇಳ್ತಾರೆ. ಭವ ಔಷಧ ಚೋ ಅತ್ರ ಮನೋಬೀರಾಮ ಅಂದ್ರೆ ಆಹಾ ಪ್ರಭುಪಾದ್ರೆಂದ್ರು ಅದರ ಜೊತೆಗೆ ಚರಣಾಮೃತ ಎಂಬ ಆಹಾರ ಔಷಧ ಇದೇ ನನಗೆ ಆಧಾರವಾಗಿರಲಿ ಅಂತ ಹೇಳ್ತಾರೆ. ಅವರು ಸ್ವತಃ ಉಪವಾಸ ಮಾಡುತ್ತಿದ್ರು. ಭಕ್ತರಿಗೆ ಪ್ರಸಾದ ವಿನಿಯೋಗ ಆಗ್ತದೆಯಾ ಅಂತ ಹೇಳಿ ವಿಚಾರ ಮಾಡ್ತಾರೆ. ಆ ವೇಳೆಗೆ 100 ಅಥವಾ ಹೆಚ್ಚಿನ ಭಕ್ತರು ದೇವಾಲಯಕ್ಕೆ ಬರ್ತಾ ಇದ್ರು. ಇನ್ನು ಹೆಚ್ಚಿನವರು ಬರುವುದಿತ್ತು. ಈ ಸಲ ಏನು ಹಂಚುತ್ತಾರೆ ಪ್ರಭುಪಾದ್ರು ಕೇಳಿದ್ರು. ಅಂದ್ರೆ ಪ್ರಸಾದ ತಾನೇ ಅಂತ ತಮಾಲ ಕೃಷ್ಣರು ಹೇಳಿದ್ರು. ಇಂದು ದ್ವಾದಶಿ ಅಲ್ಲವೇ, ತಂಬಿಟ್ಟು ರಾಸಾಯನ ಬೆಳಿಗ್ಗೆ ಅಷ್ಟೇ, ಮಧ್ಯಾಹ್ನದ ಭೋಜನ ಗಡದ್ದಾಗಿರ್ತದೆ, ತುಂಬಾ ಚೆನ್ನಾಗಿರ್ತದೆ. ಭಾರತದಲ್ಲಿ ಅನೇಕ ವರ್ಷಗಳಲ್ಲಿ ನಮ್ಗೆ ಸಿಕ್ಕ ಪ್ರಸಾದಗಳಲ್ಲಿ ಇದು ಅತ್ಯುತ್ತಮ. ಪಾಕಪತಿಗಳು ಅಯೋಧ್ಯಪತಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮಧ್ಯಾಹ್ನದ ಊಟಕ್ಕೆ ಏನು ಮಾಡ್ತಾರೆ ಎಂದು ಹೇಳಲೆ ಅಂತ ಹೇಳ್ತಾರೆ. ಪ್ರಭುಪಾದರು ಲಘುವಾಗಿ ತಲೆ ಅಲ್ಲಾಡಿಸ್ತಾರೆ. ಬೇಳೆ ಮತ್ತು ಹಾಲು ಸಬ್ಜಿ ಅಲ್ಲದೆ ಅವು ಪ್ರತಿನಿತ್ಯ ಮಸಾಲೆ ಹಾಕಿದ ಬಿಂದಿ ದಾಲ್ ಮತ್ತೆ ರೊಟ್ಟಿ, ಅನ್ನ, ಸೇಬಿನ ಚಟ್ನಿ ಮತ್ತು ದಹಿ ರಾಯಿತ ತಯಾರಿಸ್ತಾರೆ ಅಂತ ಹೇಳ್ತಾರೆ ತಮಾಲ ಕೃಷ್ಣರು. ಅಯೋಧ್ಯಪತಿಗಳಿಗೆ ಯಾರು ನೆರವಾಗ್ತಾರೆ ಅಂತ ಹೇಳಿ ಪ್ರಭುಪಾದರು ವಿಚಾರಿಸ್ತಾರೆ. ನೋಡಿ, ಅಷ್ಟು ಹುಷಾರಿಲ್ಲದಿದ್ರು ಅವರು ಅಷ್ಟೆಲ್ಲ ವಿಚಾರ ಮಾಡಿ ಕೇಳ್ತಾರೆ. ಏಕೆಂದ್ರೆ ಅಯೋಧ್ಯಪತಿಗಳು ಅಲ್ಲಿ ಕೂಲಿ ಅಡುಗೆಯವರನ್ನು ನೇಮಿಸಿಕೊಳ್ಳಲು ಅವರು ಒಪ್ಪುತ್ತಿರ್ಲಿಲ್ಲ. ಭಕ್ತರೇ ಸಹಾಯ ಮಾಡ್ತಿದ್ದಾರೆ. ಅಡಿಗೆ ತುಂಬಾ ರುಚಿಯಾಗಿರ್ತದೆ. ಸುಮಾರು 125 ಭಕ್ತರು ಒಟ್ಟಿಗೆ ಕುಳಿತು ಪ್ರಸಾದವನ್ನು ಸೇವಿಸ್ತಾರೆ. ಅತಿಥಿ ಗೃಹದಲ್ಲಿ ಅತಿಥಿಗಳು ಕೂಡ ಸೇರ್ತಾರೆ. ಎಲ್ಲರೂ ಒಟ್ಟಿಗೆ ಪ್ರಸಾದವನ್ನು ಸ್ವೀಕರಿಸ್ತಾರ ಅಂತ ಹೇಳಿ ತಮಾಲ ಕೃಷ್ಣರು ಹೇಳ್ತಾರೆ. ಎಲ್ಲರಿಗೂ ಇಷ್ಟವಾಯ್ತೇ ಎಂದರು ಪ್ರಭುಪಾದರು ನಗುತ್ತಾ. ಅದಕ್ಕೆ ಧಾರಾಳವಾಗಿ ಎಂದು ಆ ಕೋಣೆಯಲ್ಲಿದ್ದ ಭಕ್ತರೆಲ್ಲ ಒಕ್ಕೊರಳಿನಿಂದ ಹೇಳಿದರು. ಅವರೆಲ್ಲ ಪ್ರಭುಪಾದರ ಹಾಸಿಗೆಯ ಸುತ್ತ ನೆರೆದ್ರು. ಒಳ್ಳೆಯದು ಅಂತ ಹೇಳಿದ್ರು ಪ್ರಭುಪಾದರು. ನೀವು ಆದರ್ಶ ತಂದೆ ಎಂದು ಭಕ್ತರಲ್ಲಿ ಒಬ್ಬರು ಹೇಳ್ತಾರೆ. ನೀವು ನಮಗೆ ಎಲ್ಲಾ ಒದಗಿಸಿ ಕೊಟ್ಟಿದ್ದೀರಿ. ವಾಸಕ್ಕೆ ಮನೆ ಇದೆ, ತಿನ್ನಲು ಆಹಾರ, ಎಲ್ಲ ಅಲ್ಲದೆ ನಮಗೆ ಆತ್ಮ ಸಂಸ್ಕಾರದಲ್ಲೂ ಕೂಡ ನೀವು ತರಬೇತಿಯನ್ನು ನೀಡಿದ್ದೀರಿ ಅಂತ ಹೇಳ್ತಾರೆ. ತುಂಬಾ ಆಳವಾದ ದನಿಯಲ್ಲಿ ಪ್ರಭುಪಾದರು ಅಂತ ಹೇಳ್ತಾರೆ. ಎಲ್ಲ ಸೇರಿ ನಾಮ ಸಂಕೀರ್ತನೆ ಮಾಡಿ ಅಂತ ಹೇಳ್ತಾರೆ. ಭಕ್ತರೆಲ್ಲ ಕೀರ್ತನೆಯನ್ನು ಆರಂಭಿಸ್ತಾರೆ. ಶ್ರೀಲ ಪ್ರಭುಪಾದರ ಹಾಸಿಗೆಯಲ್ಲಿ ಅವರ ತಲೆಯ ಹಿಂಭಾಗದಲ್ಲಿದ್ದ ಒಂದು ಮಿನುಕು ದೀಪವನ್ನು ಬಿಟ್ರೆ ಕೋಣೆ ತುಂಬಾ ಕತ್ತಲಿನಿಂದ ಅದು ಕೂಡಿತು. ಲಯವನ್ನು ಅನುಸರಿಸಲು ಒಂದೇ ಒಂದು ಚಿಕ್ಕ ಕರತಾಲದ ಜೋಡಿಯನ್ನು ಬಳಸಿಕೊಂಡು ಭಕ್ತರು ಮೇಲುದನಿಯಲ್ಲಿ ಕೀರ್ತನೆಯನ್ನು ಮಾಡುತ್ತಿದ್ದರು. ತ್ರಿಪುರಾರಿ ಸ್ವಾಮಿಗಳು ಮತ್ತು ಶ್ರೀಲ ಪ್ರಭುಪಾದರ ಆ ಪಾದಗಳನ್ನು ಅವರು ಉಜ್ಜುತ್ತಿದ್ರು. ಭಗತ್ಜಿ ಅವರು ಬಲಗಾಲನ್ನು, ತಮಾಲ ಕೃಷ್ಣ ಎಡತೋಳನ್ನು ಉಜ್ಜುತ್ತಿದ್ರು. ಇದ್ದಕ್ಕಿದ್ದಂತೆ ಮಥುರದ ದೇವಾನಂದ ಸರಸ್ವತಿ ಮಠದ ನಾರಾಯಣ ಮಹಾರಾಜರು ತಮ್ಮ ಕಡೆಯ ಇಬ್ಬರೊಂದಿಗೆ ಅಲ್ಲಿಗೆ ಪ್ರವೇಶ ಮಾಡ್ತಾರೆ. ಪ್ರಭುಪಾದರ ಶಿಷ್ಯರು ಕೂಡಲೇ ಅವರಿಗೆ ಹಾಸಿಗೆಯ ಸಮೀಪದಲ್ಲಿ ಜಾಗ ಬಿಟ್ಟು ಕೊಡ್ತಾರೆ. ಶ್ರೀಲ ಪ್ರಭುಪಾದರು ಮಾತನಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ.
ಅವರ ಧ್ವನಿ ತುಂಬಾ ಕ್ಷೀಣವಾಗಿತ್ತು. ಅದನ್ನು ಕೇಳಿಸಿಕೊಳ್ಳಲು ನಾರಾಯಣ ಮಹಾರಾಜರು ಮುಂದೆ ಬಾಗಿ ಕೇಳ್ತಾರೆ. ಮಾತುಕತೆ ಆರಂಭವಾಗ್ತಿದ್ದದನ್ನು ಕಂಡು ಕೋಣೆಯಲ್ಲಿದ್ದ ಸುಮಾರು 15-20 ಶಿಷ್ಯರು ಹತ್ತಿರ ಬರ್ತಾರೆ. ಶೀಲ ಪ್ರಭುಪಾದರು ಆರಂಭಿಸ್ತಾರೆ. ಶೀಲ ಪ್ರಭುಪಾದ್ರ ಅಂದ್ರೆ ಗುರು ಮಹಾರಾಜ್ ಭಕ್ತಿ ಸಿದ್ಧಾಂತ ಸರಸ್ವತಿಗಳು. ನಾವು ಯುರೋಪ್ ಅಮೆರಿಕದಲ್ಲಿ ಪ್ರಚಾರ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅದೇ ಅವರ ಬಯಕೆ ಆಗಿತ್ತು. ನಾವೆಲ್ಲ ಒಟ್ಟಿಗೆ ಸೇರಿ ಪ್ರಚಾರ ಕಾರ್ಯ ಮಾಡಬೇಕೆಂದು ಅವರ ಇನ್ನೊಂದು ಬಯಕೆ ಕೂಡ ಆಗಿತ್ತು ಅಂತ. ಹೌದು, ನಿಜ ಎಂದು ನಾರಾಯಣ ಮಹಾರಾಜರು ಹೇಳ್ತಾರೆ. ನಾನು ಒಂದು ಕ್ಷಣವನ್ನು ವ್ಯರ್ಥ ಮಾಡ್ಲಿಲ್ಲ. ನನ್ನ ಕೈಲಾದ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಅದು ಸ್ವಲ್ಪ ಗಟ್ಟಿಯಾಗಿ ಯಶಸ್ವಿಯಾಯಿತು ಎಂದರು ಶ್ರೀಲ ಪ್ರಭುಪಾದರು. ಅವರು ಗಂಟಲು ಬಾಹುಕತೆಯಿಂದ ಅದು ಗದ್ಗದಿತವಾಗಿತ್ತು. ಅಲ್ಲಿ ನಾವೆಲ್ಲ ಒಟ್ಟು ಸೇರಿ ಕೆಲಸ ಮಾಡಿದ್ರೆ ಕೃಷ್ಣ ಪ್ರಜ್ಞೆಯ ಜಗತ್ತಿನ ಪ್ರತಿ ಹಳ್ಳಿ ಪಟ್ಟಣಕ್ಕೂ ಅದು ಹೋಗಿ ಮುಟ್ತದೆ. ಚೈತನ್ಯ ಮಹಾಪ್ರಭು ವಾಣಿ ಅದು ನಿಜವಾಗಿ ಆಗ್ತದೆ. ಸಂಕೀರ್ತನೆಯಿಂದ ಅನೇಕ ಅನುಕೂಲಗಳು ಇವೆ. ನನ್ನ ಬದುಕು ತುದಿ ಘಟ್ಟಕ್ಕೆ ಬಂದಿದೆ. ನೀವೆಲ್ಲ ನನ್ನ ತಪ್ಪುಗಳನ್ನು ಉಡಿಯಲ್ಲಿ ಹಾಕಿಕೊಳ್ಬೇಕು. ಇದೇ ನನ್ನ ಬಯಕೆ. ದೈವ ಸೋದರರೇ, ಪ್ರಚಾರ ಕಾರ್ಯದಲ್ಲಿ ತೊಡಗಿದಾಗ ಒಮ್ಮೊಮ್ಮೆ ವಿವಾದಗಳು ಇವುಗಳು ಉಂಟಿಕೊಳ್ಳುವುದು ಸರ್ವಸಾಮಾನ್ಯ. ನಾನು ಕೂಡ ಅಂತಹ ತಪ್ಪುಗಳನ್ನು ಮಾಡಿರ್ಲಬಹುದು. ಎಲ್ಲರೂ ನನ್ನನ್ನು ಶ್ರಮಿಸುವಂತೆ ದಯವಿಟ್ಟು ಕೇಳಿಕೊಳ್ಳಿ ಎಲ್ಲರಲ್ಲಿ. ನಾನು ತೀರಿಕೊಂಡ ಮೇಲೆ ನೀವೆಲ್ಲ ಒಟ್ಟಾಗಿ ಕುಳಿತು ನನಗಾಗಿ ಒಂದು ಉತ್ಸಾಹ ಅಥವಾ ಹಬ್ಬವನ್ನು ಮಾಡಲು ನಿರ್ಧಾರ ಮಾಡಿಕೊಳ್ಳಿ. ನಾವು ಎಷ್ಟು ಕೊಡ್ಬೇಕು ಹೇಳಿ. ಇದರ ಬಗೆಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ತಾರೆ. ತಾವು ಏನೇ ನಿರ್ದೇಶನಗಳನ್ನು ನೀಡಿದ್ರು ಕೂಡ ನಾನು ಅತ್ಯಂತ ಪ್ರಾಮಾಣಿಕತೆಯಿಂದ ಅವುಗಳನ್ನು ಅನುಸರಿಸ್ತೇನೆ. ನೀವು ನನ್ನ ಗುರುಗಳು ಎಂದು ಪರಿಗಣಿಸಿದ್ದೇನೆ ಎಂದು ನಾರಾಯಣ ಮಹಾರಾಜರು ಹೇಳ್ತಾರೆ. ಶ್ರೀಲ ಪ್ರಭುಪಾದರು ಏನೇನು ನಿರ್ಮಿಸಿದರೋ ಅದನ್ನೆಲ್ಲ ಕಾಪಾಡಬೇಕಾದದ್ದು ಪ್ರತಿಯೊಬ್ಬರ ಕರ್ತವ್ಯ ಎಂದು ನಾರಾಯಣ ಮಹಾರಾಜರು ಹೇಳಿದ್ರು. ತನ್ನಿಂದ ಆಗುವ ಎಲ್ಲಾ ಸಹಾಯವನ್ನು ಮಾಡುವುದಾಗಿ ಮಾತನ್ನು ಕೂಡ ಕೊಡ್ತಾರೆ. ಆಗ ಮಥುರಾ ಬೃಂದಾವನಗಳಲ್ಲಿ ದೇವಾಲಯ ಹೊಂದಿರುವ ಎಲ್ಲಾ ದೈವ ಸೋದರರು ಬಂದಿದ್ದಾರೆಯೇ ಎಂದು ಶ್ರೀಲ ಪ್ರಭುಪಾದರು ಕೇಳಿದಾಗ ಬಹುಪಾಲಿನ ದೈವ ಸೋದರರು ಹೊರಗೆ ಹೋಗಿದ್ದಾರೆ ಎಂದು ನಾರಾಯಣ ಮಹಾರಾಜರು ಹೇಳಿದ್ರು. ಶ್ರಮಿಸುವಂತೆ ಅಲ್ಲಿ ಕೋರಿದ ಶ್ರೀಲ ಪ್ರಭುಪಾದರ ಮಾತನ್ನು ಕುರಿತಂತೆ ನಾರಾಯಣ ಮಹಾರಾಜರು ಹೇಳಿದ್ರು. ಅವೆಲ್ಲ ಸುಲ್ಲಕ ವಿಷಯಗಳು. ಇಂತಹ ವಿಶ್ವವ್ಯಾಪಿ ಪ್ರಚಾರ ಕಾರ್ಯದಲ್ಲಿ ಅಲ್ಲೊಂದು ಇಲ್ಲೊಂದು ಸಣ್ಣ ಪುಟ್ಟ ತಪ್ಪುಗಳಾದ್ರೆ ಹೆಚ್ಚು ವಾದಕವೇನಲ್ಲ. ಎಲ್ಲ ಸರಿ. ನೀವು ಏನೇ ಮಾಡಿದ್ರು ಕೂಡ ಅಖಂಡ ಮಾನವ ಸಮಾಜದ ಒಳಿತಿಗಾಗಿಯೇ ಮಾಡಿದಿರಿ. ಸ್ವಫಲಾಸಕ್ತಿ ನಿಮ್ಮಲ್ಲಿ ಇಲ್ಲ. ಎಲ್ಲವನ್ನು ದೈವಾಸಕ್ತಿಯಿಂದ ಮಾಡಿದ್ದೀರಿ ಅಲ್ಲದೆ ಇದನ್ನೆಲ್ಲ ತಲೆಗೆ ಹಚ್ಚಿಕೊಳ್ಬಾರ್ದು ಎಂದು ಅವರು ಶ್ರೀಲ ಪ್ರಭುಪಾದರಿಗೆ ಸಲಹೆಯನ್ನು ನೀಡ್ತಾರೆ. ನಿಮ್ಮ ಶಿಷ್ಯರೆಲ್ಲ ತುಂಬಾ ಸಂಭಾವಿತರಾಗಿದ್ದಾರೆ ಮತ್ತು ಅದು ಪರಂಪರೆಯನ್ನು ಉಳಿಸಿಕೊಂಡು ಹೋಗಲು ಅವರು ಸಮರ್ಥರಾಗಿದ್ದಾರೆ ಅಂತ ಹೇಳ್ತಾರೆ. ಅಲ್ಲಿ ಇನ್ನು ಒಂದು 2 ಸೆಂಟೆನ್ಸ್ ಇದೆ, ಅದನ್ನು ಇದು ಮಾಡುವ. ಆದುದರಿಂದ ಈಗ ಪ್ರಭುಪಾದರು ಸುಮ್ಮನೆ ಭಗವತ್ ವಿಷಯವನ್ನೇ ಧ್ಯಾನಿಸುವುದು ಒಳ್ಳೆಯದು ಅಂತ ಹೇಳಿದ್ರು. ಇನ್ನು ನಾಳೆ ಕಂಟಿನ್ಯೂ ಮಾಡೋಣ. ಎಲ್ಲರಿಗೂ ದುಃಖ ಆಗಿದೆ ಅಂತ ಅನಿಸ್ತೇನೆ ಅಲ್ಲ? ಕೇಳಿಯೇ ದುಃಖ ಆಯ್ತಲ್ಲ? ಹೌದು ಮಾತಾಜಿ. ವೆರಿ ಸರಿ. ಹರೇ ಕೃಷ್ಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ